ಲೇಸಿದು ಮಾತಾ ಬಿಣ್ಣೆರನ್ನು ಉಡದಿಂಜಿದು ಎಡ್ಕೊಂಡೊಂದುಲ್ಲೆ ಈ ಲೇಸದ ಗುರುಕಾರ್ಮೆರನ್ನು ವಹಿಸಿನಂಚಿನ ತಲಪಾಡಿ ಗ್ರಾಮದ ಪ್ರಥಮ ಪ್ರಜೆ ನಮ್ಮ ಭಜನಾ ಮಂದಿರದ ಗೌರವ ಸಲಹೆಗಾರರು ಆಯ್ನಂಚಿನ ಯುವ ರಾಜಕೀಯ ನೇತಾರ ಉದ್ಯಮಿ ಆಯ್ನ ಶ್ರೀಯುತ ಸುರೇಶ್ ಆಳ್ವ ಸಂತೆಗುತ್ತು ಮೇರಿನೋನು ಮಾತೆರಿನ ಪರವಾದ ಉಡಲ್ದಿಂಜೊಂದು ಎದುಚೆಯ ಅಧೀಕ್ಷಕರು ಅಂಚನೆ ಖ್ಯಾತ ವೈದ್ಯರಾಯ್ನ ಶ್ರೀಯುತ ಡಾಕ್ಟರ್ ರವಿ ಗಣೇಶ್ ಮೇರೆಲ್ಲ ಈ ಲೇಸಿಗೆ ಉಡಲ್ದಿಂಜದ ಎತ್ಕೊಂಡೊಂದುಲ್ಲೆ ಶ್ರೀಯುತ ಡಾಕ್ಟರ್ ರವಿ ಗಣೇಶ್ ಬೇರೆಗೆ ಶ್ರೀ ಹರಿನಾಥ್ ಬೆಲಿಗರು ಉಪಾಧ್ಯಕ್ಷರ ನೆಂಚಿನ ಹರಿನಾಥ್ ಬೆಲಿಗರು ಬೇರೆ ಈ ಮಿತ್ತ ಚಾವಡಿದ ವಿಶೇಷವಾಯಿನ ವ್ಯಕ್ತಿ ಆಟಿ ತಿಂಗಳ ಎಡೆಪುನ ತೆರಿಪಾಯರ ಸೊ ಆಯುರ್ವೇದಕ್ಕೂ ಆಟಿ ಮಾಸಕ್ಕೂ ಒಂದು ಸಂಬಂಧ ಉಂಟು. ಅದೇನು ಅಂತ ನೋಡಿದರೆ, ಈ ಆಟಿ ಮಾಸದಲ್ಲಿ ಆಟಿ ಅಮಾವಾಸ್ಯೆ ದಿನ ಹಾಲೆ ಮರದ ಕೆತ್ತೆಯ ಕಷಾಯ ಕುಡಿಯುವಂಥ ಒಂದು ಸಂಪ್ರದಾಯ ಎಲ್ಲರಿಗೂ ಗೊತ್ತಿರುವಂಥದ್ದು. ಅದಲ್ಲದೆ ಯಾಕೆ ಈ ಹಾಲೆ ಮರದ ಕತ್ತೆ ಕಷಾಯ ನಾವು ಕುಡಿತೇವೆ ಅನ್ನೋದು ನೋಡ್ಲಿಕ್ಕೆ ಹೋದರೆ, ಈ ಹಾಲೆ ಮರದ ಕೆತ್ತೆಗೆ ಒಂದು ವಿಷಮ ಜ್ವರಹರ ಪ್ರಾಪರ್ಟಿ ಇದೆ. ವಿಷಮ ಜ್ವರಹರ ಗುಣ ಅಂದರೆ ಜ್ವರವನ್ನು ನಿವಾರಿಸುವಂತಹ ಒಂದು ಗುಣ ಇದೆ. ಹಾಗೆ ನೋಡ್ಲಿಕ್ಕೆ ಹೋದರೆ ಈ ಆಟಿ ಮಾಸದಲ್ಲಿ ಉಪಯೋಗವಾಗುವಂತಹ ಹಲವು ಆಹಾರಗಳು ಔಷಧ ಗುಣಯುಕ್ತವಾಗಿರುವಂತಹ ಆಹಾರಗಳು. ಅದು ತೆಗತ್ತೆ ಸೊಪ್ಪಿನ ಚಟ್ನಿ ಇರ್ಬೋದು ಅಥವಾ ಯಾವುದೇ ಖಾದ್ಯ ಇರ್ಬೋದು. ಈ ತೆಗತ್ತೆ ಸೊಪ್ಪು ನಾವು ಬಹುಮುಖ್ಯವಾಗಿ ಉಪಯೋಗ ಮಾಡ್ತೇವೆ. ಯಾಕೆ? ತೆಗತ್ತೆ ಸೊಪ್ಪು ಅದಕ್ಕೆ ಚರ್ಮ ರೋಗವನ್ನು ಗುಣ ಮಾಡುವಂಥ ಗುಣ ಉಂಟು, ರಕ್ತ ಶುದ್ಧಿ ಮಾಡುವಂಥ ಗುಣ ಉಂಟು. ಸುಮ್ಮನೆ ನಮ್ಮ ಪೂರ್ವಜರು ಇದನ್ನು ಕೆಲವು ಆಹಾರ ಪದ್ಧತಿಯನ್ನು ಮಾಡಲಿಲ್ಲ. ಈ ತೆಗತ್ತೆ ಸೊಪ್ಪಿಗೆ ಚರ್ಮ ರೋಗವನ್ನು ನಾವು ಹಲವು ನಮ್ಮ ಔಷಧದಲ್ಲಿ ತೆಗತ್ತೆ ಸೊಪ್ಪು ಅದರ ರಸವನ್ನು ಯೂಸ್ ಮಾಡ್ತೇವೆ. ಹಳ್ಳಿಯಲ್ಲಿ ಮೊದಲೇನಾಗ್ತಿತ್ತು ಅಂದರೆ, ಈ ಸಮಯದಲ್ಲಿ ಈ ಆಟಿ ಮಾಸ ಅಂದರೆ ಒಂದು ಉತ್ತಮ ಮಾಸ ಅಲ್ಲ ಅಂತ ಲೆಕ್ಕ. ಯಾವುದೇ ಮದುವೆ ಸಮಾರಂಭ ಯಾವುದನ್ನು ಮಾಡಬಾರ್ದು ಅನ್ನುವಂಥ ಉದ್ದೇಶ. ಯಾಕೆ ಅಂದರೆ ಕೃಷಿಗೆ ಜನರು ಕೃಷಿಯನ್ನು ನೋಡಿ ಕೃಷಿಯ ಸಮಯ ಆದ ಕಾರಣ ಯಾವುದೇ ಸಭೆ ಸಮಾರಂಭವನ್ನು ಯಾವುದೇ ಮದುವೆ ಯಾವುದನ್ನು ಇಟ್ಕೊಳ್ಬಾರ್ದು ಅನ್ನುವಂಥ ಒಂದು ಉದ್ದೇಶ ಆಟಿ ಮಾಸದ್ದು. ಜನರು ಕೃಷಿಯ ಬಗ್ಗೆ ಹೆಚ್ಚು ಒತ್ತು ಕೊಡಲಿ ಅನ್ನುವಂಥ ಒಂದು ಉದ್ದೇಶ ಆಗಿತ್ತು. ಹಾಗೆ ಈ ಸಮಯದಲ್ಲಿ ಉತ್ತಮ ಮಳೆ ಆಗುವ ಕಾರಣ ತರಕಾರಿಗಳು ಬೆಳೆಯುವುದಿಲ್ಲ. ಅದಕ್ಕಾಗಿ ನಾವು ಕೆಸು, ತಗತ್ತೆ ಮತ್ತೆ ಹಲವು ಹಲಸಿನ ಕಾಯಿದು ಯಾವುದೇ ಉಪ್ಪಲ್ಲಿ ಹಾಕಿದಂತಹ ಆಹಾರ ಆಗಿರ್ಬೋದು, ಇದನ್ನೆಲ್ಲ ನಾವು ಉಪಯೋಗ ಮಾಡ್ತಾ ಇದ್ದೀವಿ. ಸೊ ಇದು ಒಂದು ಜನರನ್ನು ಒಟ್ಟುಗೂಡಿಸಲಿಕ್ಕೂ ಒಂದು ಸಮಾರಂಭ. ಈಗ ಆಟಿಡೊಂಜಿ ದಿನ ಅಂತ ಹೇಳಿ ಒಂದು ಮಾಡಿದಾಗ ಜನರಿಗೆ ಎಲ್ಲರೂ ಒಟ್ಟು ಸೇರ್ತೇವೆ. ಎಲ್ಲರೂ ಅವರ ಮನೆಯಲ್ಲಿ ಮಾಡಿದ ಒಂದೊಂದು ಆಹಾರವನ್ನು ತರ್ತಾರೆ. ಅದು ಒಂದು ಖುಷಿ. ಇದು ಕರಾವಳಿಯಲ್ಲಿ ಒಂದು ಉತ್ತಮವಾದ ಒಂದು ಸಮಾರಂಭ, ಜನರು ಎಲ್ಲರೂ ಒಟ್ಟು ಸೇರಿ ಮಾಡುವಂತಹ ಒಂದು ಸಮಾರಂಭ. ಹಾಗೆ ಆಯುರ್ವೇದಕ್ಕೆ ಸಂಬಂಧ ನೋಡ್ಲಿಕ್ಕೆ ಹೋದ್ರೆ, ಕೇರಳದಲ್ಲಿ ಈ ಆಟಿ ಮಾಸವನ್ನು ಕರ್ಕಟಕ ಮಾಸ ಅಂತ ಹೇಳ್ತಾರೆ. ಈ ಕರ್ಕಟಕ ಮಾಸದಲ್ಲಿ ಕರ್ಕಟಕ ಚಿಕಿತ್ಸಾ ಅಂತ ಹೇಳಿ ಮಾಡ್ತಾರೆ. ಕರ್ಕಟಕ ಚಿಕಿತ್ಸೆ ಅಂದ್ರೆ ನಾವು ಇಲ್ಲಿ ಅಷ್ಟು ನಮಗೆ ಜನರಿಗೆ ಅದರ ಬಗ್ಗೆ ಅರಿವು ಇಲ್ಲದೆ ಇರ್ಬೋದು, ಆದ್ರೆ ಕೇರಳದಲ್ಲಿ ಕರ್ಕಟಕ ಚಿಕಿತ್ಸೆ ಅನ್ನುವಂಥದ್ದು ತುಂಬಾ ಪ್ರಾಧಾನ್ಯ ಪಡೆದಿದೆ. ಈಗ ಕೇರಳದಲ್ಲಿ ಕೆಲವು ಕಡೆ ನಮ್ಮ ದಕ್ಷಿಣ ಕಡೆಗೆ ಹೋದರೆ ಒಂದು ಆಯುರ್ವೇದ ಆಸ್ಪತ್ರೆ ನಮಗೆ ಖಾಲಿ ಸಿಗ್ಲಿಕ್ಕೆ ಇಲ್ಲ. ಎಲ್ಲ ಆಯುರ್ವೇದ ಆಸ್ಪತ್ರೆಗೆ ಕರ್ಕಟಕ ಚಿಕಿತ್ಸೆ ತಗೊಳ್ಳುವವರು ಜಾಸ್ತಿ. ಅಂದ್ರೆ ಒಂದು ದೇಹ ಶುದ್ಧಿಯನ್ನು ಮಾಡಿಸಿಕೊಳ್ಳುವಂತಹ ಚಿಕಿತ್ಸೆಯನ್ನು ಈ ಆಟಿ ಮಾಸದಲ್ಲಿ ಅಂದ್ರೆ ಕರ್ಕಟಕ ಮಾಸದಲ್ಲಿ ಮಾಡ್ತಾರೆ. ಅದೇ ರೀತಿ ಈ ನಾವು ಉಪಯೋಗ ಮಾಡುವಂತಹ ಆಹಾರ ಆಗಿರ್ಬೋದು ಎಲ್ಲವೂ ಒಂದು ಆರೋಗ್ಯವನ್ನು, ವ್ಯಾಧಿ ಕ್ಷಮತ್ವವನ್ನು ಅಂದ್ರೆ ರೋಗ ನಿವಾರಣೆಗೆ, ರೋಗ ಬರದಂತೆ ತಡೆಯುವಂತಹ ಒಂದು ಗುಣವನ್ನು
ನಮ್ಮ ಈ ಆಟಿ ಮಾಸದಲ್ಲಿ ನಾವು ಉಪಯೋಗ ಅಂತ ಆಹಾರಗಳು ಹೊಂದಿದೆ. ನಾವು ಕರ್ಕಟಕ ಗಂಜಿ ಅಂದ್ರೆ ಈ ಆಟಿ ಗಂಜಿ ಅಂತ ಹೇಳ್ತೇವೆ, ಅದನ್ನು ಉಪಯೋಗ ಮಾಡ್ತೇವೆ. ಕೆಲವರಿಗೆ ಈಗಲೂ ಮನೆಯಲ್ಲಿ ಕೆಲವರಿಗೆ ಮೆಂತೆ, ಕೆಲವೊಂದು ಆಹಾರ ಯಾವುದು ಔಷಧಿ ಗುಣ ಉಂಟು ಅದನ್ನು ಹಾಕಿ ಉಪಯೋಗ ಮಾಡ್ತಾರೆ. ಈಗಿನ ನಮಗೆ ಬಂದಿರುವಂತಹ ಈ ವಿದೇಶ ಸಂಸ್ಕೃತಿ ಆಗಿರ್ಬೋದು, ಆಹಾರ ಪದ್ಧತಿ ಇರ್ಬೋದು. ಈಗ ನಮಗೆ ತರಕಾರಿ ಅಂಗಡಿಗೆ ಹೋದ್ರೆ ಎಲ್ಲವೂ ಸಿಗ್ತದೆ, ಬೀಟ್ರೂಟು, ಕ್ಯಾರೆಟ್ ಎಲ್ಲವೂ ಸಿಗ್ತದೆ. ಇದು ನಮ್ಮ ಆಹಾರ ಆಗಿರ್ಲಿಲ್ಲ. ಜನರಿಗೆ ಕಷ್ಟ ಇತ್ತು, ಹಳೆ ಕಾಲದಲ್ಲಿ ಕಷ್ಟ ಇತ್ತು. ತರಕಾರಿಗಳು ಯಾವುದು ನಮ್ಮ ಸುತ್ತಮುತ್ತ ಬೆಳೆದಿತ್ತು ಅದಾಗಿಯೇ ಬೆಳೆದಿತ್ತು, ಅದನ್ನು ನಾವು ಉಪಯೋಗ ಮಾಡ್ತಾ ಇದ್ವಿ. ಅದರ ಜೊತೆಗೆ ಅದಕ್ಕೆ ಔಷಧ ಗುಣ ಇತ್ತು. ಆ ಔಷಧ ಗುಣ ಇರುವಂತಹ ಆಹಾರವನ್ನು ಔಷಧ ರೂಪದಲ್ಲಿ ಅಥವಾ ಆಹಾರ ರೂಪದಲ್ಲಿ ನಾವು ಸೇವಿಸ್ತಾ ಇದ್ದೀವಿ. ಹಾಗಾಗಿ ಹಲವು ಎಲೆಗಳು ನಾವು ಉಪಯೋಗಿಸ್ತಾ ಇದ್ವಿ. ಹಾಗೆ ಈ ಪಂಚಕರ್ಮ ಚಿಕಿತ್ಸೆಯನ್ನು ಹಾಗೆ ಕೆಲವು ರೋಗ ನಿವಾರಣೆಗೆ, ರೋಗ ಬರದೇ ಇರಲಿಕ್ಕೆ, ರೋಗ ನಿರೋಧ ಶಕ್ತಿಗಾಗಿ ನಾವು ಹಲವು ಪಂಚಕರ್ಮ ಚಿಕಿತ್ಸೆಗಳನ್ನು ಮಾಡಿಸ್ತಾ ಇದ್ವಿ. ಅದನ್ನು ಈ ವರ್ಷ ನಾವು ನಮ್ಮ ನೂತನ ಶಾರದಾ ಆಯುರ್ವೇದ ಆಸ್ಪತ್ರೆಯಲ್ಲೂ ನಾವು ಮಾಡಿದ್ವಿ. ಹಲವಾರು ಜನ ಅದರ ಪ್ರಯೋಜನವನ್ನು ಪಡೆದುಕೊಂಡಿದ್ದಾರೆ. ಹಾಗಾಗಿ ಈಗ ನಾವು ನೋಡ್ಲಿಕ್ಕೆ ಹೋದರೆ ಜನರಿಗೆ ಬೇರೆ ಬೇರೆ ನಮ್ಮ ಆಹಾರ ಪದ್ಧತಿ ತುಂಬಾ ಬದಲಾಗಿದೆ. ಹಳೆ ಆಹಾರ ಪದ್ಧತಿ ಇಲ್ಲ. ಆದರೆ ಈ ಆಟಿ ಜುಂಜಿ ದಿನ ಮಾಡಿದಾಗ ಏನಾಗ್ತದೆ ಅಂದ್ರೆ ನಾವು ಬಿಟ್ಟು ಹೋಗಿರುವಂತಹ, ನಾವು ಉಪಯೋಗಿಸದಿರುವಂತಹ ಎಲೆಗಳು, ತರಕಾರಿಗಳು, ಗೆಡ್ಡೆ ಗೆಣಸುಗಳು ನಾವು ಪುನಃ ಉಪಯೋಗ ಮಾಡಬಹುದು. ನಮ್ಮ ಮುಂದಿನ ಜನಾಂಗಕ್ಕೆ ಅಥವಾ ಮಕ್ಕಳಿಗೆ ಇದು ಗೊತ್ತಾಗ್ತದೆ, ಏನು ಆಹಾರ ನಾವು ಉಪಯೋಗ ಮಾಡ್ತಾ ಇದ್ವಿ, ಮೊದಲಿನ ಕಾಲದಲ್ಲಿ ಏನು ತಿಂತಿದ್ವಿ, ಅದನ್ನ ನಾವು ಮತ್ತೆ ಉಪಯೋಗ ಮಾಡಿದಾಗ ಅದರ ಒಂದು ಅರಿವು ಬರ್ತದೆ. ಚಕ್ರ ಬದಲಾಗ್ತಾ ಉಂಟು. ಜನರಿಗೆ ಮತ್ತೆ ಹಳೆ ಸಂಪ್ರದಾಯಕ್ಕೆ ಹೋಗ್ತಾ ಇದ್ದಾರೆ. ನಾವು ಏನು ಕಳ್ಕೊಂಡಿದ್ದೇವೆ ಆಹಾರದಲ್ಲಿ ಅದನ್ನು ನಾವು ಮತ್ತೆ ಉಪಯೋಗ ಮಾಡ್ತಾ ಇದ್ವಿ. ಈಗ ಜನರಿಗೆ 5ರಲ್ಲಿ ಒಬ್ಬನಿಗೆ ಶುಗರ್ ಉಂಟು, ಎಲ್ಲರಿಗೂ ಶುಗರ್ ಇರುವವರೇ. ಯಾಕೆ ಇಷ್ಟು ಶುಗರ್ ಬರ್ಲಿಕ್ಕೆ ಕಾರಣ? ಯಾಕೆಂದ್ರೆ ನಾವು ಆಹಾರ ಪದ್ಧತಿ ತುಂಬಾ ಬದಲಾವಣೆ ಆಗಿದೆ. ನಾವು ಮೊದಲಿನ ಆಹಾರವನ್ನು ಸೇವಿಸ್ತಾ ಇಲ್ಲ. ನಾವೀಗ ನೂಡಲ್ಸ್ ಇರ್ಬೋದು, ಮಕ್ಕಳಿಗೆ ಇಷ್ಟ ಅಂತ ನೂಡಲ್ಸ್ ಆಗಿರ್ಬೋದು, ಚಿಪ್ಸ್ ಇರ್ಬೋದು. ನಿಮಗೆ ಬೇರೆ ಬೇರೆ ಕಂಪನಿಯ ಲೇಸ್ ಚಿಪ್ಸ್ ಅದನ್ನೇ ಮಕ್ಕಳು ತಿಂದು ಹೊಟ್ಟೆ ತುಂಬಿಸ್ಕೊಳ್ತಾರೆ. ಅದರಲ್ಲಿ ತುಂಬಾ ಉಪ್ಪು ಇರ್ತದೆ. ಅಥವಾ ನಿಮ್ಮ ಈ ಪೆಪ್ಸಿ, ಕೋಕೋ-ಕೋಲಾ ಅಂತಹ ಇದಿರ್ಬೋದು, ಸಾಫ್ಟ್ ಡ್ರಿಂಕ್ಸ್ ಇರ್ಬೋದು, ಅದರಲ್ಲಿ ತುಂಬಾ ಶುಗರ್ ಕಂಟೆಂಟ್ ಉಂಟು. ಇವನ್ ಸಕ್ಕರೆಯನ್ನು ನಾವೊಂದು ವಿಷ ಅಂತ ಹೇಳ್ತೇವೆ. ಸಕ್ಕರೆ ಒಂದು ಬಿಳಿ ವಿಷ ಅಂತ ಹೇಳ್ತಾರೆ. ಯಾಕೆ? ಸಕ್ಕರೆಯನ್ನು ನಾವು ಹಲವು ಪ್ರೊಸೆಸಿಂಗ್ ಉಂಟು, ಅದಕ್ಕೆ ಗಂಧಕ, ಸಲ್ಫರ್ ಅಲ್ಲಿ ಅದನ್ನು ಪ್ರೊಸೆಸ್ ಮಾಡ್ತಾರೆ. ಆಕ್ಚುಲಿ ಸಕ್ಕರೆ ಬೆಲ್ಲದಿಂದ ಉತ್ಪಾದನೆ ಮಾಡುವಂತಹ ಒಂದು ಅಂಶ. ಸಕ್ಕರೆಯ ಬಣ್ಣ ಕಂದು ಇರಬೇಕಿತ್ತು, ಕಂದು ಕಲರ್ ಇರಬೇಕಿತ್ತು, ಕಂದು ಬಣ್ಣ ಇರಬೇಕಿತ್ತು. ಆದ್ರೆ ನಾವು ಬಿಳಿ ಸಕ್ಕರೆಯನ್ನು ಯೂಸ್ ಮಾಡ್ತೇವೆ. ಯಾಕೆ ಬಿಳಿ ಬಣ್ಣ? ಅದನ್ನು ಪಾಲಿಶ್ ಮಾಡ್ತಾರೆ, ಅದಕ್ಕೆ ಕಲರಿಂಗ್ ಆಗ್ತದೆ. ಹೀಗೆ ಇದೇ ತರ ಮೈದಾ ಇರ್ಬೋದು. ಮೈದಾವನ್ನು ನಾವು ಆದಷ್ಟು ಜನರು ನಾವು ಮನೆಯಲ್ಲಿ ಉಪಯೋಗಿಸೋದು ಕಡಿಮೆ ಮಾಡಬೇಕು. ಮೈದಾ ಇಲ್ಲದಂತಹ ಅಡಿಗೆಯನ್ನು ನಾವು ಮನೆಯಲ್ಲಿ ಮಾಡಬೇಕು. ಯಾಕೆ? ಮೈದಾದಲ್ಲಿ ಎಲಾಕ್ಸಿನ್ ಅನ್ನುವಂಥ ಒಂದು ಏಜೆಂಟ್ ಉಂಟು. ಆ ಎಲಾಕ್ಸಿನ್ ಅನ್ನುವಂಥದ್ದು ಈ ಪ್ರಯೋಗಾಲಯಗಳಲ್ಲಿ ಇಲಿಗಳಿಗೆ ಸಕ್ಕರೆ ಅಂಶ ದೇಹದಲ್ಲಿ ಉತ್ಪತ್ತಿ ಮಾಡಲಿಕ್ಕೆ ಈ ಎಲಾಕ್ಸಿನ್ ಅನ್ನೋ ಏಜೆಂಟ್ ಅನ್ನು ನಾವು ಯೂಸ್ ಮಾಡ್ತೇವೆ. ಹಾಗಾಗಿ ಈ ಮೈದಾದಲ್ಲಿ ಮತ್ತೆ ಈ ಬೆಂಜಾಯಿಕ್ ಪೆರಾಕ್ಸೈಡ್ ಅಲ್ಲಿ ಅದನ್ನು ವಾಶ್ ಮಾಡ್ತಾರೆ. ಬೆಂಜಾಯಿಕ್ ಪೆರಾಕ್ಸೈಡ್ ಇಸ್ ಎ ಕ್ಯಾನ್ಸರ್ಸ್, ಅದು ಕ್ಯಾನ್ಸರ್ ಕಾರಕ. ಹಾಗಾಗಿ ಇದೆಲ್ಲ ಅಂಶಗಳು ಮೈದಾದಲ್ಲಿ ಉಂಟು. ಮೈದಾ ಒಂದು ವೇಸ್ಟ್ ಪ್ರಾಡಕ್ಟ್ ಆಫ್ ಗೋಧಿ, ಅಂದ್ರೆ ಈ ಗೋಧಿಯ ಬೇಡವಾದ ಒಂದು ಅಂಶ ಮೈದಾ. ಅದನ್ನು ನಾವು ಉಪಯೋಗ ಕಡಿಮೆ ಮಾಡಬೇಕು. ಹಾಗೆ ಹಲವಾರು ಆಹಾರದಲ್ಲಿ ನಾವು ಬದಲಾವಣೆ ಮಾಡಿಕೊಂಡಾಗ ಮಾತ್ರ ನಾವೀಗ ಸಕ್ಕರೆ ಕಾಯಿಲೆ ಇಲ್ಲದೆ ನಾವು ಬದುಕ್ಬೋದು. ಅಥವಾ ಎಲ್ಲರಿಗೂ BP ಉಂಟು ಅಂತ ಹೇಳ್ತಾರೆ. ಯಾಕೆ? ನಾವು ಉಪ್ಪಿನ ಅಂಶ ಜಾಸ್ತಿ ಯೂಸ್ ಮಾಡ್ತಾ ಇದ್ದೇವೆ. ಅದಕ್ಕೆ ಹಲವು ಚಿಪ್ಸ್ ಇರ್ಬೋದು, ಮತ್ತೆ ಈ ಪೇಟೆಯಲ್ಲಿ ಸಿಗುವಂತಹ ಹಲವು ಚಿಪ್ಸ್ ಅದು ಒಳ್ಳೆ ಎಣ್ಣೆಯಲ್ಲಿ ಅವರು ಮಾಡಿರುವುದಿಲ್ಲ. ಅದನ್ನು ನಮ್ಮ ಮಿನರಲ್ ಆಯಿಲ್ ಅಂದ್ರೆ ಪೆಟ್ರೋಲಿನ ಕೊನೆಯ ಅಂಶ, ಬೇಡವಾದ ಒಂದು ಅಂಶವೇ ಮಿನರಲ್ ಆಯಿಲ್. ಈ ಮಿನರಲ್ ಆಯಿಲ್ ಫ್ರೈ ಮಾಡಿದಾಗ ಆ ಚಿಪ್ಸು ಕೆಲವು ತಿಂಗಳುಗಳ ಕಾಲ ಕೆಡುವುದಿಲ್ಲ, ಹಾಳಾಗುವುದಿಲ್ಲ. ಹಾಗಿರುವಾಗ ಇದನ್ನು ನಾವು ಈ ಪೇಟೆಯಿಂದ ತರುವಂಥ ಚಿಪ್ಸ್ ಆಗಲಿ, ಬೇಕರಿ ಐಟಮ್ ತಿನ್ನುವಂಥದ್ದಾಗಲಿ, ಇದನ್ನು ನಾವು ಆದಷ್ಟು ಕಡಿಮೆ ಮಾಡಬೇಕು. ಮಕ್ಕಳಿಗೆ ಆಸೆ ಇರ್ತದೆ, ದೊಡ್ಡವರಿಗೆ ಆಸೆ ಇರ್ತದೆ. ಈ ನಾಲಿಗೆ ಚಪಲಕ್ಕೆ, ಈ ನಾಲಿಗೆಗಾಗಿ ನಮಗೆ ಒಂದು ರುಚಿ
ಟೇಸ್ಟ್ ಬಡ್ ಅಂತ ಹೇಳ್ತೇವೆ. ಟೇಸ್ಟ್ ಬಡ್ ಅಂದರೆ ರುಚಿ ನೋಡುವಂತಹ ಒಂದು ಅಂಶ ನಮ್ಮ ನಾಲಿಗೆಯಲ್ಲಿದೆ. ನಮಗೆ ರುಚಿ ಗೊತ್ತಾಗದೆ ಇದ್ದಿದ್ರೆ ನಾವು ಇಷ್ಟೆಲ್ಲ ರುಚಿಯಾದ ಆ ಅಡುಗೆಯನ್ನು ಮಾಡ್ತಿರ್ಲಿಲ್ಲ. ಹಾಗಾಗಿ ನಾವು ಒಂದು ನಾಲಿಗೆಗೋಸ್ಕರ ಹಲವು ಅಂಗಗಳನ್ನು, ದೇಹದಲ್ಲಿರುವಂತಹ ಲಿವರ್ ಇರ್ಬೋದು, ಕಿಡ್ನಿ ಇರ್ಬೋದು, ಶ್ವಾಸಕೋಶ ಇರ್ಬೋದು, ಹೃದಯ ಇರ್ಬೋದು, ಎಲ್ಲವನ್ನು ನಾವು ಬಲಿ ಕೊಡ್ತಾ ಇದ್ದೇವೆ. ಹಾಗಾಗಿ ನಮ್ಮ ಮುಂದಿನ ಮಕ್ಕಳಿಗೆ ಒಳ್ಳೆಯ ಆಹಾರವನ್ನು ನಾವು ಕೊಡಬೇಕು. ಅದು ಅವರ ಆರೋಗ್ಯವನ್ನು ಕಾಪಾಡಲಿಕ್ಕೆ ಪ್ರಯೋಜನ ಆಗಬೇಕು. ಹಾಗಾಗಿ ನಾವು ಈ ಬರೀ ಕೇವಲ ಒಂದು ಕಾರ್ಯಕ್ರಮ ಆಟಿಡೊಂಜಿ ದಿನ ಮಾಡಿ ಒಳ್ಳೆ ಆಹಾರವನ್ನು ತಿಂದು ಮರೆಯುವುದಲ್ಲ. ನಾವು ಒಳ್ಳೆ ಆಹಾರವನ್ನು ಎಲ್ಲ ತಿಂಗಳಲ್ಲೂ ಮಾಡಬೇಕು. ಯಾವುದು ಒಳ್ಳೆಯದು, ಹರಿವೆ ಇರ್ಬೋದು, ಯಾವುದು ಒಳ್ಳೆ ತರಕಾರಿ ಉಂಟು ಅದನ್ನು ನಾವು ತಿನ್ನಬೇಕು. ಕೇವಲ ನಾವು ಬೇಕರಿಯಲ್ಲಿ ಸಿಗುವಂತಹ ಆಹಾರ ಆಗಿರ್ಬೋದು, ಅಂಗಡಿಗಳಲ್ಲಿ ಸಿಗುವಂತಹ ತಿಂಡಿ ತಿನಿಸು ಇರ್ಬೋದು, ಅದಕ್ಕೆಲ್ಲ ತುಂಬ ಕೆಮಿಕಲ್ ಹಾಕ್ತಾರೆ. ಇತ್ತೀಚೆಗೆ ಬಂದಿತ್ತು ಈ ಪಾನಿಪುರಿ ತಿಂತಾರೆ. ಪಾನಿಪುರಿಯಲ್ಲಿ ತುಂಬಾ ಕೆಮಿಕಲ್ ಆಡ್ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲ ಕ್ಯಾನ್ಸರ್ ಕೇಸ್ ಯಾಕೆ ಜಾಸ್ತಿ ಆಗ್ತಾ ಇದೆ ಲೋಕದಲ್ಲಿ, ಎಲ್ಲರಿಗೂ ಯಾಕೆ ಕ್ಯಾನ್ಸರ್ ಬರ್ತಾ ಇದೆ, ಯಾಕೆ ಜನರಿಗೆ ಡಯಾಬಿಟಿಸ್ ಬರ್ತಾ ಉಂಟು ಅನ್ನುವಂಥದ್ದು ನಾವು ಯೋಚನೆ ಮಾಡಬೇಕು. ಕೇವಲ ಒಂದು ಕಾರ್ಯಕ್ರಮ ಮಾಡಿದರೆ ಸಾಕು ಆಗುದಿಲ್ಲ. ಇದು 5ನೇ ವರ್ಷ ನಾವು ಇಲ್ಲಿ ಈ ದೇವನಗರದವರು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಆದರೆ ಒಳ್ಳೆ ಅಂಶವನ್ನು ನಾವು ಇಲ್ಲಿಂದ ಮನೆಗೆ ತಗೊಂಡು ಹೋಗಬೇಕು. ಒಳ್ಳೆ ಆಹಾರವನ್ನು ಎಲ್ಲ ದಿನವೂ ಸೇವಿಸುವಂತ ಆಗ್ಬೇಕು. ಬೆಲ್ಲವನ್ನು ಯೂಸ್ ಮಾಡಬೇಕು. ನಾವು ಬೆಲ್ಲವನ್ನು ಬಿಟ್ಟಿದ್ದೇವೆ, ಎಲ್ಲರೂ ಸಕ್ಕರೆಯನ್ನೇ ಉಪಯೋಗ ಮಾಡ್ತಾ ಇದ್ದೇವೆ. ಬೆಲ್ಲವನ್ನು ಯೂಸ್ ಮಾಡುವಂತಹ ದಿನಗಳು ಬರಬೇಕು, ಬರ್ತದೆ. ಯಾಕೆಂದ್ರೆ ಜನರಿಗೆ ಈಗ ಗೊತ್ತಾಗ್ಲಿಕ್ಕೆ ಶುರುವಾಗಿದೆ. ನಾವು ಒಂದು ರೋಗ ಬಂದ ಮೇಲೆ, ಶುಗರ್ ಬಂದ ಮೇಲೆ ನಾವು ಪತ್ತೆ ಮಾಡಿ ಯಾವುದೇ ಸಕ್ಕರೆ ಆಹಾರವನ್ನು ತಿನ್ನದೆ ಇರುವುದಕ್ಕಿಂತ ಹಿತಮಿತವಾಗಿ ಯಾವುದೇ ಆಹಾರವನ್ನು ಸೇವಿಸುವುದರಿಂದ ನಮಗೆ ಹಲವು ರೋಗವನ್ನು ತಡೆಯಬಹುದು. ದಾದ ಪಂಡ ಅಕ್ಕನಗ್ಲ ಮಸ್ತ್ ಜನ ಮೂಲ ಸೇರಿದೇರು ನಮ್ಮ ಜೋಕ್ಲೆಗ್ ನಮ್ಮ ಮೌಲ್ಯ ಜೀವನದ ಮೌಲ್ಯನ ತೆರಿಪಾದ ಕೊಟ್ಟ ಜೋಗುಲು ಎಂಚ ಬಲಪೋಯ್ರ ಅಂಚ ಎಲ್ಲ ನಮ್ಮ ಅಭಿವೃದ್ಧಿ ಸಾಧ್ಯತೆ ಉಂಟು. ಜೋಗ್ಲೆಗ್ ನಮ್ಮ ಅಕ್ಕಲು ಕೇಂದ್ರ ಲೆಕ್ಕದ ಎತ್ತು ಕೊರಪ ಮಾತೇನ ವಾರೀತಿಡ್ ಪಂಡ ಡಾಕ್ಟರ್ ಪಂಡೇರು ವಾ ಆಹಾರಡ್ ಎಂಚಿನ ವಿಷ ಉಂಡು, ಎಂಚಿನ ರೋಗ ಬರ್ಕೊಂಡು ಆಂಡ ನಮ್ಮ ಜೋಕ್ಲೆಗೆ ನಮ್ಮ ಮತ್ತಿನಂಚಿನ ಓವು ಫುಡ್ ಅನ್ನ ತಿನ್ಪುಜೆ ನಮ್ಮ ಇಲ್ಲ ತಯಾರು ಮತ್ತಿನಂಚಿನ ಆಹಾರ ಇನ್ನು ಜೋಕ್ಲೆಗೆ ಬಡ್ಚೆ ಜೋಕ್ಲೆಗೆ ಪಿದಾಯ್ದ ಬೋರ್ಡು ಅವಳು ಕಲರ್ ತೋಜುನಂಚಿನ ಪ್ಯಾಕೆಟ್ ಕಲರ್ ಇತ್ತಿನಂಚಿನ ಆಹಾರ ಅವೇ ಬೋರ್ಡು ಅವತ್ತೆತ್ತು ಅವು ಟೇಸ್ಟ್ ರುಚಿ ಆ ರುಚಿಗೆ ಬೋಡಿತ್ತಲೆಕ್ಕ ನಮ್ಮ ಮಲ್ಪುಜ ಇಲ್ಲ ನಮ್ಗೆ ಪುರ್ಸೋತಿಜ್ಜಿ ನಮ್ಮ ಒಂಜಾತ ಧಾರಾವಾಹಿನ ತೂಪ ಐಕು ಪುರ್ಸೋತುಂಡು ಆಂಡ ಜೋಕ್ಲೆಗೆ ನಮ್ಮ ಇಲ್ಲ ಮಲ್ತಿನ ಆಹಾರ ಆದಿಪ್ಪು ಐನು ಕೊರ್ದು ಬರಿಟ್ ಟಿವಿ ಪಾಡ್ದು ಕುಲ್ಲವ ಅವತ್ತನ ಕಂಪ್ಯೂಟರ್ದ ಎದುರು ಜೋಕ್ಲಿಪ್ಪೇರು ಖಂಡಿತವಾದ ಆ ಟಿವಿಡ್ ಬರ್ಪುನಂಚಿನ ಬೇತೆ ಸೀನನ್ನು ತೂವೊಂದು ಜೋಕುಲು ಆಹಾರ ತಿನ್ನಂಡ ಐಟ್ ನೆತ್ತೆರ್ ಬರ್ಪುನಂಚಿನ ಪೆಟ್ಟಾಪುನಂಚಿನ ಸೀನು ಪುರಪ್ಪು ಅವೇ ಜೋಕ್ಲೆನ ಮನಸ್ಸಿಗೆ ಹೋಗ್ಕೊಂಡು ಈ ಆಹಾರ ಜೋಕುಲು ದಾದ ತಿನ್ನೊಂದುಲ್ಲೇರು ಪಣದು ಜೋಕ್ಲೆಗೆ ಅರ್ಥ ಆಪುಜಿ ಆಂಡ ನಮ್ಮ ಒಂಚೂರು ಚೂರು ತ್ಯಾಗ ಮಲ್ಪುಗ ಜೋಕ್ಲೆಗೆ ಹತ್ರ ಜೋಕ್ಲೆಗೆ ಎಂಚಿನ ನಮ್ಮ ಕೊರ್ಪಾನ ಅವೇನು ನಮ್ಮ ಎಂಚ ತಯಾರು ಮಾಡ್ತದ ಐಟ್ ಎಂಚಿನ ಉಂಡು ಅವು ನಮ್ಮ ಜೀವಗೂ ಆ ರೀತಿಡ್ ಎಡ್ಡೆ ಪನ್ಪುನೇನು ಜೋಕ್ಲೆಗೆ ಪನ್ನೊಂದು ತಿನ್ಪಾಗ ಅಪ್ಪೆಲ್ಲು ಆಯ್ನದ್ದು ಜೋಕುಲ್ನ ಕೈತಲ್ ಕುಲ್ದು ಮನಸ್ಸು ಮಲ್ಪಾಗ ಅಪ್ಪಗ ನಮ್ಮ ಮಲ್ಪುನಂಚಿನ ಏತ ಕಷ್ಟೋಡು ಮಲ್ತದನ ಏತ ಖರ್ಚು ಮಲ್ತದ ತಿಂಡಿನ ನಮ್ಮ ಆಹಾರನ ತಯಾರು ಮಾಡ್ತದನ ಅವು ಜೋಕ್ಲೆಗೆ ಮೈಕ್ ತೆಪ್ಪುಲೇಕ ನಮ್ಮ ಕೊರ್ಕ ಆಯ್ತು ಒಟ್ಟಿಗೂ ಎಲ್ಲೇ ಜೋಕ್ಲೆಗೆ ನಮ್ಮ ಆಯುರ್ವೇದಿಕ್ ಡಾಕ್ಟರ್ ಪನ್ನಕನೆ ಮೈದೋಡು ತಯಾರು ಮಾಡ್ತೀನಂಚಿನ ಫುಡ್ಡನ್ನು ಕೊರೋದಿಲ್ಲ ಸಿರ್ಲೇಕ ದುಪ್ಪು ಬೇತೆ ಪುದರ್ಡು ಡಬ್ಬದ ಆಹಾರ ತಯಾರಾವೊಂದು ಅವೇನು ನಮ್ಮ ಅಡ್ವರ್ಟೈಸ್ ಟಿವಿ ಡೆಂಚಿನ ಮಾತ ಬರ್ಕೊಂಡು ಅವೇನು ತೂದು ಆ ಜೋಕ್ಲೆಗೆ ನಮ್ಮ ಕೊರ್ಪುನದಾತ್ರ ಆ ಮೈದಾ ಏತ್ ಕ್ಯಾನ್ಸರ್ಗೆ ಕಾರಣ ಪಡೆದು ಪಂಡೇರು ನಮ್ಮ ಕೊರ್ಪುನ ಮಾರಿ ಬಿಸ್ಕಿಟ್ ಆದಿಪ್ಪು ಅದನ್ನ ಬೇತೆ ರೀತಿದ ಸಿರ್ಲಾಕ ಪೌಡರ್ ಆದಿಪ್ಪು ಐಟ್ ಹೆಚ್ಚಿನ ರೀತಿ ರುಪ್ಪುನಿ ಮೈದಾ ಒಕ್ಕದ ಆಲಜ್ಜಿ ಅವೇನು ನಮ್ಮ ಬುಡ್ದು ಎಲ್ಲಾಡು ತಯಾರು ಮಲ್ಪೆರೆ ಜೋಕ್ಲೆಗೆ ಆತ್ರ ನಮ್ಮ ಒಂಜಿ ಚೂರು ಕೊರ್ತನು ಐಕದೆ ತೊಂಗ ಆಯ್ತೊಟ್ಟಿಗೂ ಜೋಕ್ಲೆಗೆ ಧೈರ್ಯ ಪನ್ಕ ಇನ್ನಿತ ನಮ್ಮ ಏಪತ್ತುಂಡಲ್ಲ ನಂಗೆ ಏನೊಂದುಂಡು ಪರೀಕ್ಷೆಗೆ ಮಾರ್ಕ್ ಕಡಿಮೆ ಬರ್ತಾನೆ ಆತ್ಮಹತ್ಯೆ ಮಾಡ್ತವನ್ನ ಜೋಕುಲು
ಅಪ್ಪ ಅಮ್ಮ ದಾದಾಂಡಲ ಪಂಡನಂಡ ಇಲ್ಲ ಬಿಡುದು ಪೋಪಿನ ಹೆಚ್ಚಿನಂಡ ಬೇತೆ ಬೇತೆ ರೀತಿಡ್ ಸಯ್ಯರ ತಯಾರಾಪುನ ದಾಯಗೆ ಈ ರೀತಿ ಆವೊಂದುಂಡು ಪಂಡ ನಮ್ಮ ಜೋಕ್ಲೆಗ್ ಬುದ್ಧಿವಾದ ಪನ್ನೆರ್ಲ ನಮ್ಮ ತಯಾರಿಜ್ಜ ನಮ್ಮ ಪಂಡಿನಕ್ಕೆ ಏನು ಜೇರು ಪನ್ಪನ ಒಂಜೇರಿ ನಮ್ಮ ಉತ್ತರ ಆಂಡ ಒಂಜಿ ಸರ್ತಿ ಪಂಡನ ಆಜಿ ವರ್ಷದ ಉಲೈ ನಮ್ಮ ಒಂಜಿ ಸರ್ತಿ ಪಂಡಾಕ್ಲೆಗೆ ಅರ್ಥ ಆಪುಜಿ ಎಲ್ಲೆಡೆ ಶುರು ಮನ್ಪುಗ ಮೂಜಿ ಹಿಡ್ದು ಆಜಿ ವರ್ಷದ ಉಲೈ ಆ ಜೋಕ್ಲೆಗೆ ಅರ್ಥ ಆಪುನಂಚಿನ ಪೊರ್ತು ಮೂಜಿ ವರ್ಷೋಡು ಕಲ್ತಿನ ಬುದ್ಧಿ 100 ವರ್ಷ ಮುಟ್ಟ ಬರ್ಕೊಂಡು ಒಂಜಿ ಗಾದೆ ಮನ್ಪೇರು ಆಂಡ ನಮ್ಮ ಏನೇ ಪದೇ ಪದೇ ಅಕ್ಲೆಗೆ ಪನ್ಕ ಆ ರೀತಿ ಜೀವನ ಮನ್ಕೊಡೋ ಓಲು ಎಂಚಿನ ಮಾತ ತೊಂದರೆ ಆವೊಂದುಂಡು ತೊಂದರೆ ಆನಾಗ ಸಮಸ್ಯೆ ಆನಾಗ ಸೈಪುನನೆ ಐಕ ಪರಿಹಾರ ಅತ್ತೆ ಪನ್ಪುನೇನ ನಮ್ಮ ಜೋಕ್ಲೆಗೆ ಪದೇ ಪದೇ ನೆನಪು ಮನ್ಪುಗ ಏತ್ ಕಷ್ಟ ಬರ್ತದಲ್ಲ ಆ ರೀತಿ ಧೈರ್ಯೋಡು ಜೀವನ ಮಲ್ಪೋಡು ಪನ್ಪುನೇನ ಅಪ್ಪ ಎಲ್ಲ ನಮ್ಮ ಜೋಕ್ಲೆಗೆ ತೆರಿಪದ ಕೊರ್ಕ ಅಂಚೆನೆ ಜೋಕುಲು ಆ ರೀತಿ ಉಕ್ಕೋಡು ನಮ್ಮ ದುಂಬು ಆ ರೀತಿ ಇತ್ತ ನಮ್ಮ ಹಿರಿಯರು ಆ ರೀತಿ ಇತ್ತ ಜೋಕ್ಲೆಗೆ ಏನು ಕಂದು ಕೊರ್ಕ ನಮ್ಮ ಸೀರತ್ತು ತೊಂದು ಲಗುಲಿನಾಗ್ಲೆ ಆಂಡ ನಮ್ಮ ಜೋಕ್ಲೆಗೆ ನಮ್ಮ ಅವನ ಕಲ್ಪದ ಕೊರ್ಪುನೆ ಇಜ್ಜ ಇತ್ತದ ಸ್ಟೈಲ್ ಟಿವಿ ಬರ್ಕೊಂಡು ಬೇತೆ ಬೇತೆ ರೀತಿ ಅತ್ತನ ಓಲು ಪಿದೈ ಪೋಯ್ ನಾವು ನಮ್ಮ ತೂಪ ಅವೇನೆ ನಮ್ಮ ಜೋಕ್ಲೆಗೆ ನಮ್ಮ ಮಲ್ಪ ಆಂಡ ಆದಿ ವರ್ಷ ದುಂಬು ಅತ್ತಂಡ 15 ವರ್ಷ ದುಂಬು ನಮ್ಮ ಕ್ಲಾಸ್ ಕೊರ್ದ ಅಕ್ಲೆಗೆ ಡ್ರೆಸ್ ಎತ್ಕೊರ್ಪುನ ಆ ಡ್ರೆಸ್ ಎತ್ಕೊರ್ನಾಗ ಫುಲ್ ಮೈ ಮುಚ್ಚು ನಂಚಿನ ಡ್ರೆಸ್ ನಮ್ಮ ಕೊರ್ಕ ಅಕ್ಲೆಗೆ 15 ವರ್ಷದ ಪಕ್ಕ ನಮ್ಮ ಬಲ್ಲಕ್ಕೆ ಏನು ಚೇರಾಕಲ್ಲ ಪಂಡ ಜೋಕುಲು ಕರಿದಾಕಲ್ಲ ಮಲ್ಲಾಕಲಾಪೇರು ಅಪ್ಪಗ ಅಕ್ಕಲ್ನ ಬುದ್ಧಿ ಡಾಕಲ್ ಮಲ್ಪೊನೇನು ಸರಿ ನಮ್ಮ ಸ್ವೀಕಾರ ಮಲ್ಪೊಡೆ ದಾಯ್ ಪಂಡ ನಮ್ಮ ಪಂಡಿನೇನು ಬೊಕ್ಕಕ್ಕೆ ಏನು ಚೇರು ಆಂಡ ನಮಾದ ಮಲ್ಪುನಾಗ ನಮ್ಮ ಅಕ್ಲೆಗೆ ಮೈ ಮುಚ್ಚುನಂಚಿನ ಡ್ರೆಸ್ ಕೊರ್ಕ ಅಪ್ಪಗ ಅಕ್ಲೆಗೆ ಮುಜುಗರ ಪನ್ಪಿನ ನಾಚಿಗೆ ಪನ್ಪಿನವು ಅವೆಟ್ಟು ಪ್ರಾರಂಭ ಹಾಕೊಂಡು ಅವು ಅಕ್ಲೆಗೆ ಅರ್ಥ ಹಾಕೊಂಡು ಇಜ್ಜಿನಾಂಡ ನಮ್ಮ ನಂಗೆ ಸ್ಟೈಲ್ ತೋಜುಂಡು ನಮ್ಮ ಬೋಡಿತನಾದ ಕಾಸು ಕೊರ್ದು ಅಕ್ಲೆಗೆ ಬೋಡಿತನ ಲೆಕ್ಕ ಡ್ರೆಸ್ ಕೊರಿಯಾಂಡ ಎಲ್ಲ ನಮ್ಮನೆ ಅಕ್ಲೆನ ತಪ್ಪು ಸಾದಿಗೆ ಹೋಯ್ತಿಲ್ಲ ಹಾಕೊಂಡು ಖಂಡಿತವಾದ ಡ್ರೆಸ್ ಹಿಡ್ದ ಹತ್ರ ತೊಂದರೆ ಹಾಕೊಂಡು ನಾನು ಪನ್ಕೊನತ್ ಆಂಡ ನಮ್ಮ ಮೌಲ್ಯನ ಜೀವನದ ಮೌಲ್ಯನ ನಮ್ಮ ಜೋಕ್ಲೆಗೆ ತಿರುಪಾದ ಕೊರ್ಕಾನು ಪನಗುಲ್ಲ ಐತೆ ಬಿಟ್ಟು ಒಟ್ಟಿಗೆ ನಮ್ಮ ಜೋಕ್ಲೆಗೆ ಕಾಜು ಪಾಡ್ರ ಪಂದು ಕೊರ್ಕ ದಾಯ ತುಂಬುದಾಕಲೆ ಕಾಜು ಪಾಡೋಡು ಹುಪ್ಪಿದ ಕಾಜು ಪಾಡೋಡು ಪನನಿತ್ತೇನೆ ದಾಯ ಪಂಡ ಐಟ್ ಒಂಜಾತ ನಮ್ಮ ಆರೋಗ್ಯಕ್ಕೂ ಬೋಡಿತ್ತು ನಂಚಿನ ವ್ಯವಸ್ಥೆ ಉಂಟು ಆರೋಗ್ಯಕ್ಕೆ ನಮ್ಮ ಗರ್ಭಕೋಶಕ್ಕೂ ಕನೆಕ್ಷನ್ಗೆ ಕಾಜಿ ಶಬ್ದ ಮಲ್ತೊಂದಿತ್ತಂಡ ಅವು ಗರ್ಭಕೋಶದ ಕಾಯಿಲೆಯನ್ನು ತಲ್ಪೊಣಿಗೆ ಅಂಚನೆ ಕುಂಕುಮದ ಬೊಟ್ಟು ಪಾಡದಿತ್ತಂಡ ಜ್ಞಾನ ಜಾಸ್ತಿ ಹಾಕೊಂಡ್ಗೆ ನಮ್ಮ ಕುಂಕುಮ ಪಾಡೋನಂಚಿನ ಜಾಗೇಡ್ ಜ್ಞಾನದ ಚಕ್ರ ಆಜ್ಞಾ ಚಕ್ರ ಉಂಡಿಗೆ ಅವು ನಮ್ಮ ಜ್ಞಾನನು ಜಾಸ್ತಿ ಮಲ್ಕೊಂಡಿಗೆ ದುಷ್ಟ ಶಕ್ತಿ ಆದಿಪ್ಪು ಅಂಚಿನ ದೃಷ್ಟಿ ದೋಷ ಆದಿಪ್ಪು ಇನ್ನು ಪೂರ ನಿವಾರಣೆ ಮಲ್ಕೊಂಡಿಗೆ ಕುಂಕುಮ ಅರಶಿನಡು ತಯಾರು ಮಾಡ್ತಾರೆ ಮಂಜಾಲಡು ತಯಾರು ಮಾಡ್ಕೊಂಡು ಅಂಚಿನ ಕುಂಕುಮ ಆ ಕುಂಕುಮನ ನಮ್ಮ ಪಾಡ್ನೆಡ್ದ ಹತ್ರ ನಂಗೆ ಈ ತುಂಜಿ ಲಾಭ ಉಂಡೊಂದಾಂಡ ನಮ್ಮ ದಾಯ ಏನು ನಮ್ಮ ಜೋಕ್ಲೆಗೆ ಬಂದು ಬರಬಲ್ಲಿ ನಮ್ಮ ಬಿಂದಿ ಪಾಡೊಂದಿಲ್ಲ ಸ್ಟಿಕ್ಕರ್ ಬೇತೆ ಬೇತೆ ತರದ ಸ್ಟಿಕ್ಕರ್ ಬರ್ಕೊಂಡು ಅವೇನು ನಮ್ಮ ಪಾಡೊಂದಿಲ್ಲ ಆ ಜ್ಞಾನನು ತೆರಿಪಾವನಂಚಿನ ಚಕ್ರನ ನಮ್ಮ ಬಿಂದಿದ ಗಮ್ಮುಡು ವೈತು ಪತ್ತದ ಪಾಡ್ನಾಗ ನಂಗೆ ಬರಡೈನಂಚಿನ ಜ್ಞಾನನ ಅವು ಬಿಡುಗಡೆ ಮಾಡ್ತಾರೆ ತಯಾರಿಸಿ ನಾಯಿ ಪಂಡ ಆ ನರನ ನಮ್ಮ ಚರ್ಮನ ವೈತು ಪತ್ತದ ಗಮ್ಮುಡು ಪಾಡುವ ಸ್ಟಿಕ್ಕರ್ನ ಅವೇನು ಬಿಡುದು ನಮ್ಮ ಕುಂಕುಮನ ಪಾಡ್ಗ ಓರು ಕುಂಕುಮ ಪಾಡೋಡು ಪಂಡ ಕೈನ ಮಂಡಿಗೆಗೆ ಕೈತ ಕಡೆಯ ಮಂಡಿಗೆಗೆ ದಿಂಡ ಉಂಗಿಲದ ಬೆರಳು ಓಡೆಗೆ ಬರ್ಕೊಂಡ ಅವನು ನಮ್ಮ ಕುಂಕುಮ ಪಾಡ್ಗ ಆ ಕುಂಕುಮನ ಪಾಡ್ನೆಡ್ದ ಹತ್ರ ನಂಗೆ ಮಾತಾವ ರೀತಿದೆಲ್ಲ ಆರೋಗ್ಯಕ್ಕೂ ಅವು ಎಟ್ಟೆ ಹಾಕೊಂಡು ಐಡ್ದ ಹತ್ರ ಜೋಕ್ಲೆಗೆ ನಮ್ಮ ಕಲ್ಪಾಗ ಸ್ಟೈಲ್ ಮಸ್ತ್ ಇತ್ತದ ಮಾತಾ ರೀತಿ ಇಲ್ಲತು ಅಕ್ಲೆಗೆ ಪಿದಾಡ್ದಾದ ತೋಜುಂಡು ಅವೇನೇ ಮಲ್ಪೇರು ಆಡ್ ಅವೇನು ಎಲ್ಲ ಅಕ್ಲೆಗೆ ಪಂದು ಕೊರ್ಕೊನಕ್ಲೆ ಇಜ್ಜಿ ಆಯ್ಕಾದ್ರ ದಯಮಲ್ತದ ನಮ್ಮ ಜೋಕ್ಲೆನ ನಮ್ಮ ಸಾದಿಗೆ ಕನೆಯರಿಗೆ ಅಪ್ಪ ಎಲ್ಲೂ ಒಂಜಿ ಚೂರು ನಮ್ಮ ಗಮನ ಕೊರ್ಕ ಎಡ್ಡೆ ಫುಡ್ ಕೊರ್ಕ ಎಡ್ಡೆ ವಿದ್ಯೆ ಕೊರ್ಕ ಹಾಸ್ಟೆಲ್ ಪಾಡ್ದು ವಿದ್ಯೆ ಕೊರ್ಕೊನೇನು ಕಡಿಮೆ ಮನ್ಪುಗ ದಾಯ ಪಂಡ ಇನಿ ಒಂಜಾತ ಆಶ್ರಮಲು ಹೆಚ್ಚ ಒಂದುಂಡು ಆ ಆಶ್ರಮಡು ಅಪ್ಪ ಅಮ್ಮನ ಪಾಡ್ದು ಜೋಕ್ಲೇನ ನಮ್ಮ ಎಡ್ಡೆ ರೀತಿದ ಹಾಸ್ಟೆಲ್ ವಿದ್ಯೆ ಕೊರ್ದು ಎಡ್ಡೆ ಕಾಸು ಖರ್ಚು ಮಾಡ್ತದೆ ವಿದ್ಯೆ ಕೊರ್ದು ನಮ್ಮ ಪಾಡ್ದ ಅನಗ ಜೋಕ್ಲೆಗೆ ಹಾಕೊಂಡು ಎನ್ನ ಪಪ್ಪ ಅಮ್ಮಲ ಹೆಂಗ್ ಮಾಡ್ತದೀನಿ ಬೇತೆ ದಿಕ್ಕಡು ಎಣ್ಣನ ಕೈತಾಳಿ ಯಾನ್ ಜೀವನ ಮಾಡ್ತದೆ ಅಂಚಾದು ಯಾನ್ ದಾಯಿಗೆನ್ನ ಅಪ್ಪ ಅಮ್ಮನ ತೋಡು ಆಶ್ರಮ ಇಪ್ಪಾಡು ಎಂಕೆಲ್ಲ ಕಷ್ಟಾಪನ ಪಡ್ಚಿ ಯಾನ್ಲ ಆರಾಮಡು ಅದೆಲ್ಲ ಜೋಕುಲ್ ನೆನಪೇರು ಐಗಾತ್ರ ನಮ್ಮ ಆಯ್ನಾತ್ ನಮ್ಮ ಕೈಟ್ ದಾದ ಹಾಕೊಂಡು ಅವೇನು ನಮ್ಮ ಜೋಕ್ಲೆಗೆ ಒಂಜಿ ಚೂರು ತ್ಯಾಗ ಮಲ್ತದ ನಮ್ಮ ಜೋಕ್ಲೆಗೆ ತೆರಪಾದ ಕೊರಕ ಅನ್ಕೊಂಡು ವಿಶಿಷ್ಟವಾಯಿನ ರೀತಿ ನೀತಿ ಸಂಪ್ರದಾಯ ಪಡೆಯಿನ ನಾಡು ನಮ್ಮ ಇತ್ತುಡು ನಾಡು.
ಅನೇಕತ್ತೆಡು ಏಕತೆಡು ತೂಪಿನ ನಾಡು ನಮ್ಮ ಈ ತುಳುನಾಡು. ಕೃಷಿ ಪ್ರಧಾನವಾಗಿ ನಂಚಿನ ಈ ನಮ್ಮ ತುಳುನಾಡು ಕೃಷಿತ ಮೂಲಕನೇ ನಮ್ಮ ದೈವ ದೇವರನ್ನ ಚಾಕ್ರೆ ಮನ್ಪುವ. ಉದಾಹರಣೆಗೆ ನಮ್ಮ ದೈವ ದೇವರನ್ನ ಪೂಜೆ ಮನ್ಪುನಾಗ ಕೃಷಿ ಉತ್ಪನ್ನವೈನ ಹರಿ ತಾರೈ ಬಚ್ಚಿರೆ ಬಜ್ಜೆ ಪೂ ಪರ್ಂದು ನೇನ್ ಅರ್ಪಿಸದು ನಮ್ಮ ದೈವ ದೇವರನ್ನ ಆರಾಧನೆ ಮನ್ಪುವ. ಅಂಚೆನೆ ಆಹಾರದ ವಿಷಯಕ್ಕೆ ಬಂದಾಗ ದುಂಬದ ಕಾಲಡು ನಮ್ಮ ಹಿರಿಯರು ಬಡತನ ಉಪ್ಪುನ ಹೊರ್ತುಡು ಅಂಚೆನೆ ರೋಗ ರುಜಿನ ಉಪ್ಪುನ ಹೊರ್ತುಡು ನಮ್ಮ ಹಿರಿಯರು ಆಹಾರದೊಟ್ಟಿಗೂ ಕೆಲವೊಂಜಿ ಮರ್ದನ್ ನಾಡು ಬತ್ತದ ಐದು ಮುಖ್ಯವಾದ ತಜಂಕ್ ಚೇವು ಪೆಲಕಾಯಿ ಕಲ್ಲುಲಾಂಬು ನೇನ್ ಮಾತ ಕಜಿಪ್ ಅಂತದ ತಮ್ಮ ಬಜಿದಿಂಜ ಒಂದಿತ್ತೇರು ನೇಟ್ ಮಾತ ಅಮೂಲ್ಯವೈನ ಮರ್ದ ಅಡಕವಾದಿತ್ತದ ಆಂಡ ಇತ್ತ ಕಾಲ ಬದಲಾತದ ದುಂಬದ ಆಹಾರ ಪದ್ಧತಿನ ನಮ್ಮ ಮಾತ ಅಸಡ್ಡೆ ಮಂತಂದುಲ್ಲ ಬದಲಾದ ಚೈನೀಸ್ ಐಟಮ್ನ ನೂಡಲ್ಸ್ ಫ್ರೈಡ್ ರೈಸ್ ನಮ್ಮ ಆಕರ್ಷಿತರ ಒಂದಿಲ್ಲ ನೇನ್ ನಮ್ಮ ಬಯಸೋದಿಲ್ಲ ನೇರ್ದಾದ ನಮ್ಮನೆ ನಮ್ಮ ಆರೋಗ್ಯನ ಹಾಳು ಮಂತಂದಿಲ್ಲ ಅಂಚದು ಪುನಗ ಈ ಒಂಜಿ ಪರಿಸರದಾಗಲು ಶ್ರೀ ಶಕ್ತಿ ಸ್ವಾಸ್ಥಾಯ ಅಂಚೆನೆ ಅವಿನಾಶಿ ಮಹಾದೇವ ಭಜನಾ ಮಂದಿರ ಮುಕ್ಲ ಜಂಟಿ ಆಶ್ರಯಡು ದುಂಬದ ಒಂಜಿ ಈ ಆಟಿದ ವೈಶೇಷನು ಆಟಿದ ಆಹಾರ ಪದ್ಧತಿನ ಅಂಚೆನೆ ಆಟಿದ ಒಂಜಿ ಗಮ್ಮತ್ತನೆ ನಮ್ಮ ದುಂಬದ ಜನಾಂಗದ ಒಂಜಿ ತೆರಿಪವನ ಪ್ರಯತ್ನ ಮಂದೊಳ್ಳೆರು ಮುಕ್ಲೈಗೆ ಈ ಒಂಜಿ ಎಡ್ಡ ಕಾರ್ಯಕ್ರಮವನ್ನು ಆಯೋಜಿಸೈನ ಮುಕ್ಲೆಗೆ ಧನ್ಯವಾದ. ಭಾರತ ಬಂದು ಒಂದು ಅಖಂಡವಾಗಿ ನೆಚ್ಚಿನ ದೇಶ, ಸನಾತನ ಧರ್ಮದ ಆಧಾರ ನೆಚ್ಚಿನ ಒಂದು ದೇಶ ಅಂತ ಭಾರತ ದಾಯ ಅಖಂಡ ಉಪಖಂಡ ಅಂತ ಬಂದಿರಬಂಡ ಭಾರತದ ಬೇರೆ ಬೇರೆ ಜನಾಂಗದಕ್ಕಲು ಭಾಷೆದಕ್ಕಲು ವಿಚಾರ ಉಪನಕ್ಕಲು ಸಂಸ್ಕೃತಿ ಉಪನಕ್ಕಲು ಉಳ್ಳೇದು ಅಂಚನೆ ನಾವು ತುಳುನಾಡು ಉಪಖಂಡ ಅಂತ ಬರೋಲಿ ದಾಯ ಉಪಖಂಡ ಅಂತ ಬರೋಲಿ ಮೂಲು ಬ್ಯಾರಿ ಭಾಷೆ ಪಾತ್ರ ತುಳು ಭಾಷೆ ಪಾತ್ರ ಮಲಯಾಳಿ ಭಾಷೆ ಪಾತ್ರ ಇವನ್ ಕೊಡವ ಭಾಷೆ ಪಾತ್ರ ಕೊಂಕಣಿ ಭಾಷೆ ಪಾತ್ರ ವಿಶಿಷ್ಟರಾದ ಬಂಡ ನಮ್ಮ ರಾಜಕಾರಣ ಎಂಚ ಉಂಟು ಬಂಡ ನಮ್ಮ ರಾಜಕಾರಣದ 8 ವಿಧಾನಸಭಾ ಕ್ಷೇತ್ರಗಳ ವಿಶಿಷ್ಟವಾದ ಭಾಷೆ ಪಾತ್ರ ಮೇಲೆ ನಗಲು ಅವು ಸಾಕ್ಷಿ ಭಾರತ ಎಂಚ ಒಂದು ಉಪಖಂಡದ ದೇಶ ಉಂಡ ಅಂಚನೆ ತುಳುನಾಡಿನ ವೈಶಿಷ್ಟ್ಯಮಯವಾದ ಭಾಷೆ ಪಾತ್ರ ನಗಲು ಆಚಾರ ನಗಲು ವಿಚಾರ ನಗಲು ಅಂಚಿನ ಈ ತುಳುನಾಡಿನ ವಿಶೇಷವಾದ ಪರ್ಬೋಲು ವಿಶೇಷವಾದ ಸಂಸ್ಕೃತಿಯ ಆಚಾರ ವಿಚಾರ ನಡೆದು ವೈನಂಚಿನ ಅಂಚಿದ್ರೆ ಆಟಿ ಒಂಜಿ ಸಂಸ್ಕಾರ ಅದು ಒಂಜಿ ತಿಂಗಳು ಆಷಾಢ ಅಂತ ಕನ್ನಡ ದಾಯ ಆಷಾಢ ಅಂತ ಬಂದ್ಪ ದಾಯ ಆಟಿ ಅಂತ ಬಂದ್ಪ ಇತ್ತದ ಆಟಿಗಳ ದುಂಬುದ ಆಟಿಗಳ ಏತ ವ್ಯತ್ಯಾಸ ಉಂಟು ಬಂಡ ಇತ್ತದ ಆಟಿ ಅರ್ಥ ನಿಜವಾದ ಬಂಪ ಆಟಿ ಅರ್ಥ ನಿಜವಾದ ಆಟಿ ಮನ್ಪೆರ ಕಾರಣದಾದ ಬಂಡ ನಮ್ಮದು ಇಲ್ಲೇ ಮಂತೋದಿದ್ದ ಬಂಡ ಈ ಡಬ್ಬೆ ಕೊಟ್ಟು ನಿಂತ ಇಲ್ಲಾಂದ್ರೆ ಇಲ್ಲೇ ಬಾಲಿ ಡಬ್ಬೆ ಕೊಟ್ಟು ನಾನು ಸಾಮಾನ್ಯ ಒಂದು ಕೊಟ್ಟು ಎಂಜಿನ ಒಂಜಿ ಕುರ್ಚಿಯಲ್ಲಿ ತಿಕ್ಕ ಡಬ್ಬೆ ಕೊಟ್ಟುವ ಡಬ್ಬೆ ಕೊಟ್ಟು ನಾಗ ಅಮ್ಮ ಒಂಜಿ ದಿನ ಕೊಟ್ಟು ನಾಗ ಏನ್ ಬೇರು 2ನೇ ದಿನ ಬಿರ ಕೊಟ್ಟು ನಾಗ ಅಮ್ಮ ಬಂದ್ಬೇರು ಬೊಟ್ಟೊಚ್ಚಿ ಮಗ ಅಂತ 3ನೇ ದಿನ ಬಾಳೆ ಬೊಟ್ಟೊಂದೇ ಹೋಗ್ಕೊಂಡು ಅಪ್ಪದ ಅಮ್ಮ ಬಂದ್ಬೇರು ಅವು ಸೈತನ ಪುಣವನ್ನು ನಗ ಬೊಟ್ಟು ನೀನು ಬಾಲೆ ಕೋಡಿಗೆ ಹಾಕ್ಬಿಡ್ತಾರ ಸೈತನ ಪುಣವನ್ನ ಬಾಲೆ ಕೋಡಿಗೆ ಬೊಟ್ಟುಜಿ ಮನರಂಗಿದ್ದು ಬೊಟ್ಟುಜಿ ಬಾಲೆ ದಾಯ ಪಾತ್ರಗಳು ನಿಜವಾದ ಗೊಟ್ಟೇರು ಅಂದ್ರೆ ಆಡ ಒಂಜಿ ಸುಳ್ಳು ಅರ್ಥ ಪೊಕ್ಕಡೆ ಬಂಡಿನಿ ಕೊಟ್ಟೇರು ಅಂಚ ಕೊಟ್ಟೇರು ಪುಣವನ್ನು ನಗಿಜ್ಜಿ ಖಂಡಿತ ಪುಣವನ್ನು ಡಕ್ಕರಾಗ ಮೇತ ಕೊಟ್ಟೇರು ಆಡದ ಬಾಲೆದು ಮೋಡಿ ಪಾಯಗೋಸ್ಕರವಾದ ಅಮ್ಮ ಒಂಜಿ ಸುಳ್ಳು ಬಂದ್ಪೇರು ಅಂಚನೆ ಆಟಿ ಬಂದ್ಕೊಂಡಂಚಿನ ತಿಂಗಳು ಒವ್ವೇ ಬೇಳೆ ಬಂದ್ಪೇರ ಆವಂದಿನಂಚಿನ ಸ್ಥಿತಿಗೋಸ್ಕರ ಆಟಿ ಬಂದ್ಕೊಂಡಂಚಿನ ಒಂಜಿ ದಿನ ತಿಂಗಳು ಕನ್ನತ್ತೇರು ದಾದ ಕಾರಣ ಬಂಡ ಆಟಿ ತಿಂಗಳು ಮಾರಿ ಬರ್ಸ ಬರ್ಕೊಂಡು ಬಾತಾರ ಕಾರಣ ಒಂಜೆ ಆಟಿ ತಿಂಗಳು ಮಾರಿ ಬರ್ಸ ಬರ್ಕೊಂಡು ಅಂಚನೆ ಆಟಿ ತಿಂಗಳದ ಬರ್ಸದ ನಡುಟು ಸೂರ್ಯ ಎಂಚ ಉದಿತು ಬರ್ಪೆ ಬಂಡ ಆನೆದ ಬೆರಿ ಕೂಡ ಉಂಡುಗೆ ಆಟಿ ತಿಂಗಳದ ಬರ್ಸ ಎಂಚ ಮಾರಿ ಬರ್ಸ ಕೂಡ ಅಂಚನೆ ಆನೆದ ಬೆರಿ ಕೂಡ ಉಂಟು ಅಂಚಿನ ದೊಂಬು ಕೊಡುದು ಐಕೋಸ್ಕರ ಜನಕುಲು ಸಾಮಾನ್ಯ ಬಂಡ ಕೇಳುದು ಐಕ ಆಟಿ ಬಂಡ ಜನಕುಲು ಕೇಳುವರು ಬರ್ಕೊಂಡು ಉದ್ದೇಶ ಇನ್ನು ಆಟಿ ತಿಂಗಳು ಎಡ್ಡೆಂಚು ಮಾರ ಬೇಡ ಬರಾಬುಜಿ ಇನ್ನು ಅಶುಭ ತಿಂಗಳು ಒಂದು ಮಾಡಿ ನಮ್ಮ ಪೂರ್ವಜರು ಮಲ್ತಿನ ಊರೆಕ್ಲ ಬಂಡೆ ಒಕ್ಕಡೆ ಬಂದು ಪೇರು ಆಟಿ ಬಂದು ಪೇರು ಎಂಜಿನ ವಿಷಯ ಉಂಟು ಅಂಡ ಪೂರೆಕ್ಲ ವೈಜ್ಞಾನಿಕವಾದ ಕಾರಣ ಉಂಟು ಈಗ ಮಾತ್ರ ಮಾರಿ ವರ್ಷ ಬಂದಾಗ ಈ ಸಲ ಒಂದು ಆಟಿದ್ದು ಭಾರಿ ವರ್ಷ ಬೈದರು ಅಂಡ ಇಂಚಿನ ವರ್ಷ ದುಂಬುಲ ಬೈದ್ರೆ ಬಂದ್ಕೊಂಡು ಇಂಚಿನೇನು ಯಾರು ಒಂಜಿ ಜನಟಕ್ಕೆ ಏನು ತೆಗೆಯುಂಡೆ ಇನಿ ವರ್ಷ ಒಂಜಿ ಚೂರು ಹತ್ರ ಪಟ್ಟಾರ ಚೌಕಿ ನೀರು ಮುರ್ಕೊಂಡು ಎಂಚ ಮುರ್ಕೊಂಡು ನಮ್ಮ ಇಡೀ ಇಂಟರ್ಲಾಕ್ ಮಾಡ್ದ ಮಾರ ನೀರು ಹೋಗಿರೋ ಜಾಗೆ ಉಂಟು ಕಾರಣ ಆತೆ ದುಂಬುಲ ವರ್ಷ ಬೈದು ನಲ್ಲ ಬರ್ಕೊಂಡು ವರ್ಷ ಇದ್ದದ ವರ್ಷ ಇಂಟರ್ಲಾಕ್ ನೀರು ಹೋಗು ಜಾತೆ
ಅದಕ್ಕೋಸ್ಕರ ಪ್ರವಾಹ ಬರ್ಬೋದು ಅಂಚಿತ್ತಿನ ಸಂದರ್ಭ ದುಂಬು ಮಾರಿ ಬರ್ಸ ಬರೋದಿರ್ತದೆ ಗುಡಾನಿನಂಚಿನ ಬರ್ಸ ಬರೋದಿರ್ತದೆ 48 ಗಂಟೆ ಬರ್ಸ ವಯಸ್ಸಿನಂಚಿನ ಸಮಯ ಇರ್ತದೆ ಅಂಚಿನ ದೊಂಬಿತ್ರ ಅದಕ್ಕೋಸ್ಕರ ಆಟಿ ಬಂದ್ರು ಬರ್ತದೆ ನಮಗೆ ಸೌರಮಾನ ಯುಗಾದಿ ಪಕ್ಕ ಚಂದ್ರಮಾನ ಯುಗಾದಿ ಬಂದು ಸೌರಮಾನ ಯುಗಾದಿ ಪಕ್ಕ ಅವು ಯುಗಾದಿ ನಮ್ಮ ಆಚರಣೆ ಆ ಯುಗಾದಿ ಇರೋದು ಪಕ್ಕ ಪತ್ತನ ಜಾಯ ಪಕ್ಕ ಹೂವೇ ಶುಭ ಕಾರ್ಯಕ್ರಮ ನಾವು ಜಾಯ ಪಂಡ ಇಂದು ಪಕ್ಕ ಬರ್ದು ಪ್ರಾರಂಭ ಆಗ್ಬೋದು ಬರ್ಬಿಡಿಸಿನ ಮಾತನ ಆಟಿ ಪ್ರಾರಂಭ ಆಗ್ಬೋದು ಆಟಿದ ಬೇತೆ ಬೇತೆ ವಿಚಾರ ಆಚಾರ ಸಂಸ್ಕೃತಿ ನಮ್ಮ ಬಿಟ್ಟು ಹೋಗುದಿಲ್ಲ ಕೆಲವರು ಬಂದಿರೋದು ಆಟಿಡ್ದಲ್ಲ ಶುಭ ಕಾರ್ಯಕ್ರಮ ಬರಬಲ್ಲಿ ಬರ ನಿಜವಾದ ಬರೋಣ ಅಂದ ಇಡೀ ಹಿಂದೂ ಸಂಸ್ಕೃತಿದ ಮತ್ತೆ ಇಡೀ ತುಳುವ ನಾಡಿನ ಎದ್ದೆ ತಿಂಗಳು ಬಂಡ ಆಷಾಢ ಆಟಿ ಕೆಲವರು ಗಾಡಿ ಕೂಡ ಆಟಿಡ್ತಾ ನಾಗರ ಪಂಚಮಿ ಆಟಿದ್ದು ಬರ್ಬಿಡ ಖಂಡಿತ ಬಂದ ಬರ್ಬೋದು ಆಟಿದಾಯ ವೈಶಿಷ್ಟ್ಯವಾಗಿ ನೆಂಚಿನ ಸ್ಥಾನವನ್ನು ಪಡೆಯುವುದು ಬಂಡ ಐತ ಕುಲ ಇಟ್ಕೊಂಡು ಸಂತೋಷ ಬೇರೆ ಓವಾನ ತಿಂಗಳು ಇದು ವೈಶಿಷ್ಟ್ಯವಾದ ಉಂಟ ಓವಾನ ತಿಂಗಳು ಉಂಟ ನವರಾತ್ರಿ ಬರ್ಕೊಂಡು ಬೇರೆ ತಿಂಗಳು ಚೌತಿ ಬರ್ಕೊಂಡು ಬೇರೆ ತಿಂಗಳು ಮತ್ತೆ ಕೃಷ್ಣಾಷ್ಟಮಿ ಬರ್ಕೊಂಡು ಬೇರೆ ತಿಂಗಳು ಆಂಡ ನಮ್ಮ ಪ್ರಕೃತಿನ ಯಾಪ ಮೋಕೆ ಮಲ್ಪೋನ ನಮ್ಮ ಪ್ರಕೃತಿನ ಯಾಪ ಮೋಕೆ ಮಲ್ಪೋನ ಓವಾನ ಒಂಜಿ ತಿಂಗಳು ನಾವು ಆಟಿ ಮಾಡ್ತೇವೆ ಬೇರೆ ಊರಾತ್ರಿ ಇನಿ ಆಟಿಡು ಒಂಜಿ ದಿನ ಅಣ್ಣ ದುಂಬು ಆಟಿ ತಿಂಗಳಿಡಿ ಆಟಿ ಅಂಚಿನ ಪರಿಸ್ಥಿತಿ ಆಟಿದ ಕೂಟಕ್ಕೆ ಮತ್ತೊಂದು ನಮ್ಮ ಆಟಿದ ಕೂಟ ಬಸ್ಸ ಅಂದು ಬಂಡೆಯ ಬಸ್ಸ ಅಂದು ಬಂದಾಗ ಆಟಿದ ಕೂಟ ಬಸ್ಸ ಬಂದಾಗ ನಿಗ್ಲೆ ಬರೋ ಗೊತ್ತು ಕ್ರಿಮಿ ಕೀಟಗಳು ಪುಟ್ಟುನಂಚಿನ ಬಾಪುಲ್ ಕ್ರಿಮಿ ಕೀಟಗಳು ಪುಟ್ಟುನಂಚಿನ ಸಂದರ್ಭ ಕ್ರಿಮಿ ಕೀಟಗಳು ಪುಟ್ಟುನಾಗ ಸಾಮಾನ್ಯ ನಿಗ್ಲೆ ಗೊತ್ತುಂಡು ಹೆಣ್ಣು ಹೊರ ಬಿಲಿಸು ಸೊಳ್ಳೆಯಿಂದ ನಾವು ಮಲೇರಿಯಾವನ್ನು ತರ್ತದೆ ಅಂತ ಹೇಳಿ ಹೌದು ನಿಜವಾಗಿ ಒಂದು ಅಂಚಿನ ಕೊಡ್ತುಡು ರೋಗ ರುಜಿನ ಜಾಸ್ತಿ ಬರ್ಸದ ಕೊಡ್ತುಡು ವೆದರ್ ಚೇಂಜ್ ಹಾಕೊಂಡು ಚಳಿ ಉಪ್ಪುಡು ಸೆಕೆ ಉಪ್ಪುಡು ಮಾರ ಚಳಿ ಜೋರ ಹಾಕೊಂಡು ಅಂದ್ವಿ ಆ ನಡೆಗೊಂಜಿ ಕಾರಣ ಆಟಿ ಅಶುಭ ಅಂಚಿನ ಸಂದರ್ಭಗಳು ಐಕ ಬೋರ್ಡ್ ದಾನ ಮಲ್ಪುಣ ನಾವು ಐಕಲ ನಾಡು ಬರ್ತಿರ್ದಾದ ಪಾಲದ ಕೆತ್ತದ ಕಷಾಯ ದೈವದೇವನ ವಿಚಾರ ಬರ್ತದೆ ಆಯ್ತಾ ಪೂರ್ವ ವಿಷಯ ಸಂಕ್ಷಿಪ್ತ ಎಲ್ಲೆಲ್ಲ ಬಂದು ಮಸ್ತ್ ಬಾರ್ದು ಏರು ಮಂಡೆ ವೆಚ್ಚ ಬಂದ್ಕೊಡ್ಸಿ ದೈವದೇವರನ್ನ ಗುಡಿ ಬಂದಾದ ಕುಡು ತೆಪ್ಪುಜೆ ಒಂಜಿ ದಿಕ್ಕ ತೆಪ್ಪುಜೆ ಬಂದ ದಾಯಿ ಇದ್ದದ ಆಟಿಗಳ ದುಂಬು ಆಟಿಗಳ ದಾದ ವ್ಯತ್ಯಾಸ ಉಂಟು ಪಂಡ ದುಂಬು ಮಸ್ತ್ ಕಷ್ಟದ ಕಾಲ ಇತ್ತ ನಮ್ಮ ಪೂರ ಇಂಜಿನಿಯರು ಡಾಕ್ಟ್ರು ಗೌರ್ಮೆಂಟ್ ಜಾಬ್ ಪೂರ ಇದ್ದು ನಮ್ಮ ಪೂರ ಆರಾಮಾದ ಜೀವನ ನಡೆದ ಉಂಟು ಆಟ ದುಂಬುದ ಕಾಲಡೆ ಕೃಷಿ ಪದ್ಧತಿನ ಅಳವಡಿಕೆ ಬಂದಿದ್ದ ಆಟಿ ಈ ಭಕ್ತಿಗಳ ಎಣ್ಣೆಗಳ ಮಸ್ತ್ ಕಾಸು ಅಪಗರ ಕಾಲ ಈ ಭಕ್ತಿಗಳ ಕಾಸು ನೆಕ್ಲ ಮಸ್ತ್ ಕಾಸಿತ್ತಿನ ದಾವರ ಆ ಸಂದರ್ಭಗಳು ವೈಕಲ ಕಾಸಿಜ್ಜಿ ಬಡಪತ್ತು ದಯಪಂಡ ಮಿತ್ತ ತೌತೇನು ಕಟ್ಟೋದಿತ್ತೆ ಯಾರು ತೂತೀನಿ 10 ವರ್ಷ ತುಂಬು ತೌತೇನು ಕಟ್ಟಣ 5 ವರ್ಷ ತೌತೇನು ಕಟ್ಟಣ ಯಾರು ತೂತೀನಿ ಅವನ ಮುಗಿದಪ್ಪುಡು ಪೂರ ಮುಗಿದಪ್ಪುಡು ಧಾನ್ಯ ಪೂಜಿ ದಾಲ ಪೂಜಿ ತಿಂದ್ರೆ ಬಡಪತ್ತು ಪೂಜಿ ಆಡ ಇತ್ತದ ಜೋಗ್ಲೆ ದಾಲ ಇತ್ತದ ಜೋಗ್ಲೆ ಪೂರೋಡು ನಮಗ್ಲ ಪೂರೋಡು ಇಜ್ಜಿ ಬಂದು ಪೂಜಿ ಆಡ ದುಂಬುಲ ಆಟದ ಬಗ್ಗೆ ಬಂದಿಲ್ಲ ಅಂಚಿತ್ತಿನ ಸಂದರ್ಭಗಳು ದೀಪ ಬಂತ ಎಣ್ಣೆ ಇಜ್ಜಿ ಭಕ್ತಿ ಇಜ್ಜಿ ಆಂಡ ಐನು ಊರಿಡಲ ಪಂಡ್ರ ಪೂಜಿ ಐಗೋಸ್ಕರ ದಾದ ಪಂಡೆ ಪಂಡ ಜೋಗುಳ ಬಂದ್ಬಿಟ್ಟು ದಾದ ಜೋಪ್ಲಿಂದ ಮೊಬೈಲ್ ತಗೊಂಡಿದ್ದು ದಾದ ಮಾಡ್ಕೊಂಡಮ್ಮ ಇಂಚ ಬರ್ತವ ಕಾಗೆ ನೋಡು ಅಂತ ಜನ ಅಂಜನೆ ಬಂದ್ಬಿಟ್ಟು ದಾದ ಆಟಿಡೆ ದೈವ ದೇವರು ಗಟ್ಟಕ್ಕೆ ಹೋಗ್ತೇವೆ ರಪ್ಪು ಒಂಜಿ ಬಾಲೆ ಕೊಂಡು ದೇವರಿತ್ತಿನವ್ರು ಕುಲೆ ಇಜ್ಜಿ ದೈವ ದೇವರು ಗಟ್ಟ ಪೋಯವಂಡ ಕುಲೆ ಕುಲೆ ಎಂಟ್ರಿ ಅಂದಾಡೆ ಅದಕ್ಕೆ ಕುಲೆ ಕುಲೆ ಎಂಟ್ರಿ ಅದು ಕುಲೆ ಕುಲೆಗೆ ಬಲಸು ಆಟಿಡು ಬರ್ಚಿನ ಪಾತ್ರ ಪೂರಲ ಒಂಜಿ ಸುಳ್ಳುದಾಡದ ಮಿತಿ ಇತ್ತನಲ್ಲ ವೈಜ್ಞಾನಿಕವಾದ ಕಾರಣ ಇದ್ದ ಅಂತ ತುಳುವೇರು ವೈಜ್ಞಾನಿಕ ಉದಾಹರಣೆ ಪೂರಕ ವೈಜ್ಞಾನಿಕ ಕಾರಣ ಉಂಟು ಪೂರಕ ವೈಜ್ಞಾನಿಕ ಕಾರಣ ಉಂಟು ದೈವದೇವರ ಗಟ್ಟಕ್ಕೆ ಪೋಯಿರ ದೈವದ ಬಾಕಿ ಮುಚ್ಚಿದೆ ನಂತರ ಮಕ್ಕಳಾಡಾಕೊಂಡು ಮಂಡ ಒಂಜಿ ಪೊಣ್ಣು ಬಾಲೆ ಮದಿಮೆ ಮಲ್ಸಿಕೋರ್ ನಂಚಿನ ಪೊಣ್ಣು ಬಾಲೆ ಇಲ್ಲಾಡ ಯಾರು ಒಂಜಿ ಅಂತ ಕೇಂದ್ರ ಯಾರು 3 ಪುರಕ್ಕೆ ಮಸ್ತಿ ಎಂಜ ಒತ್ತಿದ್ದು ನೆಡು ಅಂತ ಅದೇ ಯಾರು ಒಂಜಿ ಚೂರು ಐತ ಬಗ್ಗೆ ಅದೇ ಒಂದು ಒಂಜಿ ಚೂರು ವಿಷಯ ತಿಕ್ಕ ಐ ಮನೋದಿಲ್ಲ ಅದೇ ಪೊಣ್ಣು ಬಾಲೆ ಅಪ್ಪಿಲ್ಲದೆ ಬರ್ಪಾಲ ಬಂದಾಗ ಪೂರ ಎಕ್ಲ ಒಂಜಿ ಎಲ್ಲೇ ಕಾರಣ ಕೊಡ್ಬೇಕಂತ ಬಂಡ ಒಂಜಿ ವರ್ಷ ಇಡೀ ಮಾಮಣ್ಣ ಇಲ್ಲ ಉಪ್ಪಾಲು ಐಕೋಸ್ಕರ ಒಂಜಿ ದಿಕ್ಕ ಅಪ್ಪ ಇಲ್ಲ ಬಂಗ ಉಪ್ಕೊಂಡು ಸೋ ಕಾಲು ಬರ್ಪಾಲ ಆಂಡ ನಿಜವಾಯಿನ ಕಾರಣ ಯಾರು ಕೇಂದ್ರ ತೆರೆಯುವಾಗ ಇಂಕೆ ಆಶ್ಚರ್ಯ ಅಂತ ಅದ ಬಂಡ ಇತ್ತದ ಡಾಕ್ಟರ್ ನಕ್ಲಿಗಳ ಆನಿದ ನಾಟಿ ವೈದ್ಯರ ನಕ್ಲಿಗೆ ಎತ್ತು ಮಂಡೆ ಖರ್ಚು ಕೊಡುವುದಾದ ಕಾರಣ ಬಂಡ ನಮ್ಮ ಆಟಿ ಬರ್ಬೋದು ಜುಲೈ ಅಂದಾತ ಜುಲೈ ಆಟಿ ಬರ್ಬೋದು ಜುಲೈ ಆಗಸ್ಟ್ ಹಿಡ್ಕೊಂಡು ಆ ಸಂದರ್ಭ ಬರ್ಕೊಂಡು ಆಟಿ ಸಂದರ್ಭ ಸಂಪರ್ಕ ಮೀನಿ ಆಂಡ ಕಂಡನೆ ಬಿಡಿ ಸಂಪರ್ಕ ಆಂಡ ಕುಟ್ಟು
ಪುಟ್ಟುನ ಬಾಲೆ ನಡುದೊಂದು ಪುಟ್ಟು ಬಂದ ಪಾತ್ರ ಎಂಚ ನಡುದೊಂದು ಪುಟ್ಟುನಿ 9 ತಿಂಗಳು ಹಾಕೊಂಡು ಯಾಪ ಆಗಸ್ಟ್ ಜುಲೈ ಆಗಸ್ಟ್ ಸಂಪರ್ಕವಿನ 9 ತಿಂಗಳು ಒಂಜಿ ಬಾಲದ ರೂಪ ನಾವು ಮಹತ್ವವಾಯಿನ ಕ್ರಿಯೆ ಆ ಒಂಜಿ ಬಾಲೆ ಪುಟ್ಟೋಡಿದ್ರೆ ನಾವು ಮಹತ್ವವಾಯಿನ ದೇವರ ಪ್ರಕ್ರಿಯೆ ಆ 9 ತಿಂಗಳು ಪಕ್ಕ ಬಾಲೆ ಪುಟ್ಟೋಡ ಏಪ್ರಿಲ್ ಮಾರ್ಚ್ ಏಪ್ರಿಲ್ ಮೇ ಸಂದರ್ಭ ಕೂಡ ಹಾಕೋದು ನಡುವುದು ಮೂಲ ಪೊರ್ತು ಆ ಪೊರ್ತುದು ಆ ಏನು ಬಾಣಂತಿಲ್ಲ ಪೆದ್ದುನ ಅಪ್ಪಿಲ್ಲ ಅಲ್ಲೇ ಭಂಗ ಹಾಕೊಂಡು ಸೆಕೆ ಹಾಕೊಂಡು ಸೆಕೆಟ್ ಆ ಒಂದು ಶಕ್ತಿನ ಇದ್ದು ತೆತ್ತೊಂದು ಅಲ್ಲಿಗೆ ಹಾಪುಜಿ ಆ ಬೇರೆ ಬಂಡ ಅವು ಆ ಮಸ್ತ್ ಬೇರೆ ಹಾಕೊಂಡು ಆ ಬೇರೆ ತಡೆ ಹಾಪುಜಿ ಆ ಪೊರ್ತುಗು ಪುಟ್ಟರೆ ಬಾಲೆ ಬಲ್ಲಿ ಬಂದಿನ ಅರ್ಥ ನೀವು ಒಂದು ದುಂಬುದಕ್ಕೆ ಬಂದಿ ನಾವು ಇತರ ನಾವು ಏರ್ ಬಂತೇನೆ ದುಡ್ಡ ಏರ್ ಬಂತೇನೆ ಅನ್ಪೂಜೆ ನಮ್ಮ ಮಕ್ಳು ಮಲ್ತಿನ ಅಂದ್ರೆ ನಮ್ಮ ಮಕ್ಳು ನೇರ ಬಂಡ ಧರ್ಮಗಳಿಗೆ ತುಂಬಂಜಿತ್ತು ರೈಕೊಂಜಿ ಬಂದು ದಾದ ಬಂಡ ಪೇಪರ್ ಇಂಚಿನ ಫ್ಯಾಮಿಲಿ ಕೈಟ್ ಕೊರೋದು ಮುದ್ದೆ ಬಂದಕ್ಕಡ ಹೋಗೋದು ಅದ್ರದಾದ ಅಂಚನೆ ನೇರವಾದ ಪಂಡ ಕೇರಾದಿನಂಚಿನ ವಿಚಾರವೇನೆ ಇಂಡೈರೆಕ್ಟ್ ಆದ ಐಕೊಂಜಿ ಬೇತೆ ಆಗ್ತದೆ ಇದು ಪಂಡೆ ಆಟ ಇಟ್ಟು ಸೇರ ಬಲ್ಲಿ ಆಟ ಇಡ್ಡೆ ಅಶುಭ ತುಂಬೋದು ಅಂತ ಮಾಡಿ ಆಡು ಅಲ್ಲ ಏನು ಬಾಲೆ ಅಪ್ಪ ಇಲ್ಲದೆ ಬರ್ತಾರೆ ಅಪ್ಪ ಇಲ್ಲದೆ ಬತ್ತಿ ಬಕ್ಕ ಬೊಬ್ಬೆ ನಿತ್ಯದ ಒಂದು ಬಣ್ಣ ಮೊಬೈಲ್ ವಾಟ್ಸಪ್ ಉಂಟು ವಾಟ್ಸಪ್ ಆಯ್ತು ತುಂಬದ ಕಾರಣ ವಾಟ್ಸಪ್ ಇಚ್ಚಾಂತೆ ವಾಟ್ಸಪ್ ಇಚ್ಚಾನ ಟೈಮ್ ಫೇಸ್ಬುಕ್ ಇಚ್ಚಾನ ಟೈಮ್ ಗೊಬ್ಬುಡಿನ ಬಂಡ ಅಟ್ಟೋಡಿತ್ತಿನ ಚೆನ್ನಮನೆಂದೆ ಪುಣಿಗೆ ಅಟ್ಟೋಡಿತ್ತಿನ ಚೆನ್ನಮನೆಂದೆ ಗೊಬ್ಬುಣಿಗೆ ಇತ್ತೆಲ್ಲ ಬಂದ್ಬೇರೆ ವ್ಯಕ್ತಿ ಬಲಿ ಚೆನ್ನಮನೆ ಗೊಬ್ಬರ ಬಲ್ಲಿ ದಾಯ ಗೊಬ್ಬರ ಬಲ್ಲಿ ಬಂಡ ದುಮ್ಮುದ ಮಾಯಾದ ಜೋಕುಲು ಒಂಜಿ ಕಾಲೋಡು ಅಪ್ಪಗೆ ದಾರಗೆ ಬಂದ್ಬಿಡ್ತಿನ ಮಾಯಾದ ಜೋಕುಲು ಮನೆ ಟಾಕೊಂದು ಸೈದ್ಯರು ಬಂದ್ಬಿಡ್ತಿನ ಪ್ರಸಂಗ ಆಗ್ತದೆ ಐಗೋಸ್ಕರ ವ್ಯಕ್ತಿ ಬಲಿ ಗೊಬ್ಬರ ಬಲ್ಲಿ ಇನ್ನು ಬಂದ್ಬೇರೆ ಅಂಚಿನ ಸಂದರ್ಭ ಗೊಬ್ಬುದಾಂಡೆ ಗೊಬ್ಬೊಂದು ಗೊಬ್ಬದು ಪೋಯರು ದುವೇ ಆಟಿದ ಸಂದರ್ಭಡು ಬೈದಿನ ಮಗಳಿಗೆ ತಿಂದ ತೋರುಡು ಅಂಡ ತಿಂದ್ರೈಜಿ ತಿಂಡ್ರೆ ಬಂಗದ ಬಡಪತ್ತದ ಕಾಲ ಜೀವನ ಆ ಬಡಪತ್ತದ ಕಾಲ ಜೀವನ ದಾದ ಒಂದು ನಿಟ್ಟರೆ ಬಂಡ ಪ್ರಕೃತಿ ಗಂಧವಾಯಿತು ಕೊಂದಿನ ತೆಗೆದು ಕೊಡಿಯ ದುಪ್ಪು ಮಂಜಲ್ ದೇರೆ ದುಪ್ಪು ನಾಗರ ಪಂಚಮಿ ಮಂಜಲ್ ದೇರೆ ದುಪ್ಪು ತಜಂಕಾಲು ನೀವು ಪೂರ ಒಂದು 5 ಇಂಜಿನ ಒಂದು ಸುಗರಿತು ಅಂತ ಅಂಡ್ ಇತರಾದ್ರೂ ಬಂದ ಪತ್ರೋಟೆ ಮತ್ತು ನಾವು ಆಟಿ ಒಂದಿದ್ದ ಕಾರ್ಯಕ್ರಮ ಮಾಡ್ತೇವೆ ತೋಲ ಮಾಡ್ತೇವೆ ಐದು ಎನ್ನ ಒಂದು ಸ್ನೇಹಿತರು ನಿರೂಪಕ ಅಂತ ಬೋದು ಪುನಗ ಎನ್ನ ಒಂದು ಸ್ನೇಹಿತ ಭಾಷಣ ಮಾಡ್ಕೊಂಡು ಬಂಡೆ ಅರ್ನ ಇಲ್ಲ ಬೊಂಬೈದಕ್ಕೆ ಅಂತೇಳಿ ಬೊಂಬೈದಕ್ಕೆ ಬಂದಾಗ ಅರ್ನ ಬುಡೇರಿ ಪತ್ರೋಟೆ ಮಂತ್ ಕೊರಿಯಿರಿ ಒಂದು ಪತ್ರೋಟೆ ಮಂತ್ ಬಂದಾಗ ಆ ಬೊಂಬೈದ ಎಲ್ಲಿಯ ಬಾಲೆ ಬರ್ತಿದ್ದನ ಬಾಲೆ ಇರೇನು ಪೂರ ಬರಿಟ್ಟು ಇದು ಪತ್ರ ಅಡ್ಡಿ ಎಂತಿದ್ದೆ మీరు గేండరికి దాయ బాలే పత్ర ఇరేన్ దాయ దీత అతవు తిన్న బల్లి అంత ఇరేన్ పెట్టత ఐగారు మన కౌ తినోలి నా తొందర తినోలి ಬಂದೆ ಆ ಬಾಲೆ ತಿಂದ್ರೆ ಪೂರ ಅಂಗಡಿ ಒಂದು ಅಡ್ಡೆ ಗಂಟೆ ಕೂಡ ತಿಂದ್ರೆ ತಿಂದು ದಾಯಿ ಬಕ್ಕ ಮನದಾನಿ ಮಂಜಲ್ ಇರ್ತಾಡೆ ಅಂತೇನೆ ಮಂಜಲ್ ಇರ್ತ ಅಡ್ಡೆ ಕೊಡ್ದಾಯಿ ಬಕ್ಕ మీరు ಪ್ಲೇಟ್ ದುಪ್ಪರಿಗೆ ಮಂಜಲ್ ಇರೇ ಬೆಂಚ್ ದಾಯ ಮಂಜಲ್ ಧೈರ್ಯ ಮಂಡ ಮಂಜಲ್ ಧೈರ್ಯ ಐಲ ತಿಂದು ಗೊತ್ತಾಯೆ ನಮ್ಮ ವಿಚಾರನೇ ಗೊತ್ತಿದ್ದಿ ನಮ್ಮ ವಿಷಯನೇ ಗೊತ್ತಿದ್ದಿ ಅಂಚಿನ ವಿಚಾರಗಳು ಈತ ಕಾಲಗಳ ಆಟಿನ ಬಗ್ಗೆ ಪಾತ್ರ ಒಂದೇ ಒಂಜಿ ಪಾತ್ರದಾದ ಬರುವಂಡ ಆಟಿ ಕೋಡೆ ಹೀಗೆಲ್ಲ ಆಟಿ ದುಂಬೆಚ್ಚೆತ್ತನೆ ಈ ಹೆಂಚೊಂಡು ನನ್ನೊಂದು ಗಿಂಚಪ್ಪುಡು ನನ್ನದೊಂದು ಗಿಂಚಪ್ಪುಡು ಅಂತ ಒತ್ತಾಯ ಬಂಡ ಆಟಿಗೆ ಒಂಜಿ ದಿನ ಕಾರ್ಯಕ್ರಮ ಅದು ಅಪಘಾತ ಡಾಕ್ಟರ್ ಮಂದಿನ ದಿನಕ್ರಮ ಕಲರು ಕೊಡು ಕುಂಟುದಾಂತೆ ಕೊಡುವಂತೆ ಕುಂಟುದಾಂತೆ ಕುಂಟಿಜನೆ ಕೊಡು ದಾಯ ಕುಂಟಿಜನೆ ಕೊಡು ಯಾನೆಗಾರ ಬಂಡೆ ದೈವ ದೇವರು ಗಟ್ಟಗ ಪೋತೇನೆ ಬಂದಾಗ ಎಲ್ಲೇ ಬಾಲಕ್ಕೆ ಏನುಂಟುಗೆ ದೈವ ದೇವರಿದ್ದ ಕುಲೆಕುಲ ಎಂಟ್ರಿ ಆತಂದ್ರೆ ಕುಲೆಕುಲ ಎಂಟ್ರಿ ಅನ್ನಗ ಕುಲೆಕುಲು ಪೋದು ಕುಲುನಿ ಓಲು ಬಂಡ ಕುಲೆಕುಲು ಪೋದು ಕುಲುನಿ ಪಾಲದ ಮರಟಿಗೆ ಪಾಲದ ಮರಕ್ಕೆ ಪೋನಗ ಕುಲೆಕುಲು ವೈಕುಲ ಪೊಡಿಜೆಗೆ ಕುಂಟುದಾಂತೆ ಕೊಡ ಪೊಡಿ ನಾಚಿಗೆ ಹೋಗಿ ಕುಲೆಕುಲ ಅಂಚಿತ್ತಿನ ಸಂದರ್ಭಡು ಕುಂಟುದಾಂತೆ ಪೋನಗ ಆ ಕುಲೆಲ ಓಡಿದ್ದು ಬಲಿಕುಣಿಗೆ 5 ಪಕ್ಕ ಪಾಲದ ಕಸಾಯ ಕರ್ತದೆ 5 ಕಸಾಯ ಮಾಡ್ತದೆ ಪರ್ಪೆ ಪರ್ಪೆಗೆ ಮಸ್ತು ಉಷ್ಣ ಆಪುನೆ ಕಾತ್ರ ಮೆತ್ತದ ಗಂಜಿ ಮಂದು ಪರ್ಪೆ ಇದು ನಮ್ಮ ಕ್ರಮ ಬೈದಿನ ಕ್ರಮ 5 ಪಕ್ಕ ನಮ್ಮ ಸಂಸ್ಕೃತಿ ಇಂಚ ಒಂದು ಬಂಡ ನಮಗೊಂದು ಪಾಸಿಟಿವ್ ಎನರ್ಜಿ ಬೋರ್ಡ್ ಪಾಲದಕ್ಕೆ ರಸೆ ಬರ್ಪದಾದ ಬಂಡ ದೈಹಿಕವಾದ ಉಪ್ಪುನಂಚಿನ ರೋಗ ರುಜಿನ ಪೋವಡಿಂದ ಅನ್ನು ಮಾನಸಿಕವಾಯಿನಂಚಿನ ರೋಗ ರುಜಿನ ವೈರಸ್ಕಾರ ದಾದ ಮಕ್ಕಳು ಆಟಿನ ತಿಂಗಳು ಅಶುಭ ಮಾರಾಯ ದಾದಾನು ಜ್ಞಾನ ಆಟಿನ ತಿಂಗಳು ದಾದೊಂದು ಅಶುಭ ಅಂದೆ ಏನೋ ಒಂದು ದಂಟದ ಗುರಿ ರಪ್ಪ ಅಂದ್ರೆ ಆಟಿ ಮಾರಾಯ ದಂಟದ ಗುರಿ ಅಶುಭ ಆಂಡ ನಮ್ಮ ಮಾನಸಿಕ ಸ್ಥಿತಿನ ಬದಲಾವಣೆ ಮಾಡ್ಬರೋಸ್ಕರ ಆಟಿಗಳಂತೆ ಮಾರಿಗಿಡದ ಪೋನಾಗ ನಮಗೊಂದು ಪಾಸಿಟಿವ್ ಎನರ್ಜಿ ಬರ್ಕೊಂಡು ದಾದ ಗುಣಾತ್ಮಕ ಚಿಂತನೆ ಬರ್ಕೊಂಡಲ್ಲ ಆಟಿಗಳಂತೆ ಬರ್ತದೆ ಮಾರಿಗಿಡದ ಪೋಯಿ ಬರ್ಕೊಂಡ ವಿಚಾರ
ದೈಹಿಕವಾದ ಪಾಲನ ಕೆತ್ತದ ಕಸಾಯ ನಮಗೆ ಶಕ್ತಿ ಕೊಡ್ತಾಂಡ ಅವೇ ಪಾಸಿಟಿವ್ ಎನರ್ಜಿ ಅವು ಏನ್ ಕೊಡ್ತಾರೆ ಬಣ್ಣ ಇವೇ ಆರ್ಟಿಕಲಲ್ಲಿ ಹೆಚ್ಚಿನ ವಿಚಾರ ನಮ್ಮ ಹಿರಿಯರು ಮಂತ್ರಿ ನಾವು ತುಳುನಾಡು ಬಂದು 5 ವೈಶಿಷ್ಟ್ಯಮಯವಾದ ಚಿಂತನೆ ಕೊಡೋದು ತುಳುನಾಡು ಅಣ್ಣ ನಮ್ಮ ಏತ ಏನು ಅರ್ಥ ಮಾಡ್ತೊಂದ ಯಾರು ಬಂಡೆ ನಮ್ಮ ಮೂಢನಂಬಿಕೆದ ಮಿತ್ತು ಉಂಟು ಮೂಢನಂಬಿಕೆದ ಮಿತ್ತು ಆಗ್ತದೆ ಮೂಢನಂಬಿಕೆಗಳ ಉಪ್ಪುನ ಉದಾಹರಣೆ ನಾನು ಕೊಟ್ಟು ಬಂದ ಒಂದು ಎಲ್ಲೇ ಕಥೆ ಬರ್ಬೇಕಿರಲ್ಲ ಮೂಢನಂಬಿಕೆ ಬಂದ ಹೆಚ್ಚಿನ ಬಣ್ಣ ಮೂಢನಂಬಿಕೆ ಬಂದ ಇಲ್ಲೇ ಒಂದು ಕಥೆ ಒಂದು ಬಣ್ಣನ ಇಲ್ಲ ಗಣವ ಗಣವ ಇಂಥ ಬಂಡ ಊರಲ್ಲಿ ಬರಲಿದ್ದು ದೇವರಿಗೆ ನೈವೇದ್ಯ ದೀಪನ ಪ್ರಸಾದ ದೀಪನ ದಿನ ಕ್ರಮ ಪ್ರಸಾದ ತಿಂದ ಅನ್ನನೇ ಇಲ್ಲದ ಪುಚ್ಚೆ ಬಂದು ಪ್ರಸಾದ ತಿಂದಿದ್ದು ಎಲ್ಲ ತಿಂದಿದ್ದು ಆ ತರ ನಾವು ಮಂಡ ಬಟ್ಲು ಕೋಪ ಬರು ಬಟ್ಲು ಪುಚ್ಚೆ ಬತ್ತು ಹಂಚಿ ಹೋಗಿ ಬಿಡ್ಪೇರು ಪಿರಾದ ಬಕೆಟ್ ಬಿಡ್ಪೇರು ಬುಡ್ದ ಇರೋದು ಪುಚ್ಚ ಬಿರವಾರ ಪೂಜ ಪುಚ್ಚದ ಕಟ್ಟಬಾರ್ದ ಪುಚ್ಚ ಬಿರವಾರು ಬೇರೆ ಬೇರೆ ಪ್ರಸಾದ ತಿಂದು ಪುಚ್ಚ ಬಿರ ಬಂದು ಬೇರೆ ಪ್ರಸಾದ ಎಲ್ಲ ತಿನ್ಕೊಡು ತಿನ್ಪುನಂಚಿನ ಸಂದರ್ಭಗಳು ಬಟ್ಟಲಾದ ನನ್ ಬೇರೆ ಈ ಪುಚ್ಚೆ ನನ್ನ ಪುಡ್ಡ ಆಯ್ತು ಅವುಗಳೇ ಮತ್ತೆ ಕೊಂಚಿ ಕುರ್ಸುದ ಕಾಡು ಕಟ್ಟಬಾರ್ದು ಎದುರೇ ಗಣ ಕುರ್ಸುದ ಕಾಡು ಪುಚ್ಚೆ ಕಟ್ಟಬಾರ್ದು ಕೂತಾರ ಇಜ್ಜಿ ಬಂತೆ ಪೂರೆಲ್ಲ ಇಂಚನೆ ವರ್ಷ ಅಗಲ ಪುಚ್ಚೆ ಜೀವಂತ ಪುಚ್ಚ ಗ್ಯಾಪಲ ನೈವೇದ್ಯದ ವಿತ್ತೆ ಕಂಡು ಪ್ರಸಾದದ ವಿತ್ತೆ ಕಂಡು ಪುಚ್ಚೆ ಬರ್ಕೊಂಡು ತಿನ್ಬಿಟ್ಟು ಹೋಗ್ಕೊಂಡು ಒಂಜಾತು ವರ್ಷ ಆಯ್ವಕ್ಕ ಪುಚ್ಚಗಳು ಎಂಚನೆ ಕಂಡು ತುಪ್ಪೇರು ಗಣವನ ಸಂದರ್ಭಗಳು ಒಂಜಾತು ವರ್ಷ ಬಟ್ಟು ತೀರ್ಬೇಕು ಬಟ್ಟು ತೀರಿಬೇಕ ಈ ಪುಚ್ಚಲ ಸೈಪುಡು ಪುಚ್ಚೆಗಳ ಜನಪದ ಜಾಸ್ತಿ ಆಕ್ಷೇಪಣೆ ಹೆಜ್ಜೆ ಪುಚ್ಚಲ ಸೈಪುಡು ನೆಕ್ಸ್ಟ್ ಬಟ್ ನಮ್ಮ ಮಗಕ್ಕೆ ಆ ಒಂದು ಪವರ್ ತಿಕ್ಕರು ಪೂಜೆ ಮಾಡುವಂತೆ ಪವರ್ ಬಟ್ ನಮಗೆ 1 ವರ್ಷ ಸುರುತ ವರ್ಷ ಪೂಜೆ ಮಾಡ್ಕೊಂಡಾಗ ಬಟ್ ನಮಗೆ ನೈವೇದ್ಯ ದೀಪೆ ಫೋಟೋ ದೀಪೆ ಜನಪದಲ್ಲಿ ಇಪ್ಪಿ ಬಟ್ ನಮಗೆ ಪೂಜೆ ಸ್ಟಾರ್ಟ್ ಮಾಡ್ತಾರೆ ಅದಾಗ ಬಟ್ ಮಗೆ ಬಂದ್ವಿ ಒಂದು ಮಿಸ್ಸುಂಡತ್ತ ದಾಗ ಬಿ ಬರಿತಿಲ್ಲದ ಪುಚ್ಚೆ ಗತ್ತು ಕಟ್ಟಿ ಅವೇ ಪುಸ್ತದಾಗ ಅದು ಕಟ್ಟಿ ಏನಾವರಿಯ ಪುಣ್ಯಾರ್ಥ ಬತ್ತಕ್ಕೆ ಅಣ್ಣ ಗಣವ ಮಗಳ ಪುಚ್ಚೆಗಳ ದಾರ ಸಂಬಂಧ ಮಾರ ಗಣವ ಪುಸ್ತಕಗಾರ ಈ ಚೆನ್ನ ಪಪ್ಪ ಕಟ್ಟೊಂದಿದ್ದಾರೆ ಅಜ್ಜರ ಎಲ್ಲ ಕಟ್ಟಣೆ ಹಿಂಗೆ ದಾಯನು ಗೊತ್ತಿದೆ ಅವು ಮೂಢನಂಬಿಕೆ ಆಟ ನಮ್ಮ ತುಳುನಾಡಿನ ಅದು ನಮ್ಮ ಸಂಸ್ಕೃತಿಗೆ ಮೂಢನಂಬಿಕೆ ಅಂತ ನಮ್ಮ ಸಂಸ್ಕೃತಿ ಮೂಢನಂಬಿಕೆದ ಆಧಾರದ ಐಕಾದ ಬಂದುಲೆ ಇಲ್ಲಿ ಒವೇ ಆಟ ತಿಂಗಳು ತುಳುನಾಡಿನ ಸಂಸ್ಕೃತಿ ಉಪ್ಪು ಪೂರೈಕಲ ಒಂದು ಎಲ್ಲೇ ಮಟ್ಟದ ಸುಳ್ಳು ಬಂದು ಪೆರಿಜಿ ಬಂದು ಜಾಂಡ ಪೂರದ ಒಂದು ಈಗ ವೈಜ್ಞಾನಿಕವಾಯಿನಂಚಿನ ರೀತಿ ನೀತಿಡೆ ಸಂಸ್ಕೃತಿದ ಆಧಾರದ ಮಿತ್ತು ಅಂಚಿನ ಸಂಸ್ಕೃತಿ ವೈಭವನ ಜವಾಬ್ದಾರಿ ಒಂದು ಕೇಂದ್ರ ಏಕಲ ಅಂಚಿದ್ರೆ ಅವನ್ನೆಲ್ಲ ಪೂರೈನ ನಿಂತು ಆ ಜವಾಬ್ದಾರಿ ನಮ್ಮ ಎತ್ತು ತಗೊಂಡಿಲ್ಲ ಇದು ವಾಟ್ಸಾಪ್ ಅಜ್ಜನ ಫೋಟೋ ಅದು ಫೇಸ್ಬುಕ್ ಅಜ್ಜ ಕೊಂಚ ಲೈಕ್ ಕೊರ್ಲಿ ಕಲ್ಲುಟ್ಟಿ ಕೊಂಚ ಲೈಕ್ ಕೊರ್ಲಿ ದೇವರಿಗೆ ಲೈಕ್ ಕೊರ್ಬಿಡ ಅದು ಮಲ್ಲಾಯನ ಯಾನೆ ಖಂಡಿತ ಬಂದುಲೆ ಬಪ್ಪಂಜಿ ಅವ್ರ ನೆಂಜ ಸ್ಟೇಟಸ್ ಒಂದು 30 ಸೆಕೆಂಡ್ ಅಜ್ಜನ ಕೋಲದ ನೇಮದ ಸ್ಟೇಟಸ್ ಆ ಪಾಡುನ ಕೋಲಡಿತ್ತಲ್ಲ ಐದು ತೂಪುನ ಉಪ್ಪೆ ತೂಪುನಗಳು ಪೂರ ಕೋಲದಲ್ಲಿ ಪಡೆ ಉಪ್ಪೇರ ಅದು ಬೇತೆ ಬೇತೆ ಜಾಕೆಟ್ ಉಪ್ಪುದೇನಾ ಅಯ್ಯ ಓಲಲ್ಲ ತೂಪುನೆ ಓಲ ತುಪ್ಪುನಲ್ ಪನ ಬಾಡ ಜತೋಂದ ಮತ್ತೊಂದ ತೂನಗ ಅವು ನಮ್ಮ ಸಂಸ್ಕೃತಿ ಕೊರ್ಮುನಂದಿನ ಮಾತಾಡ ಯಾ 5 ಜನ ಬಂದಿರ್ತಾರೆ ಅದ ಬಂಡ 10 ಪಕ್ಕ ದೈವ ದೇವರನ್ನ ಬಾಕಿ ಮುಚ್ಚಿನ ದಂಡ 5 ಪಕ್ಕ ನಮ್ಮ ಮನಸ್ಸು ಬರೋಡು ನಮ್ಮ ದೈವ ದೇವರನ್ನ ಮೊರೆದು ಓಡು ಬರ್ಕೊಂಡಿನ ವಿಚಾರ ಅಂದ ಇದಾದ ದಿನ ಕಾಣಲ ಅಜ್ಜನೇ ಅದು ಬೇಕ ತಗೊಂಡು ದೈವ ದೇವರನ್ನ ಚಿತ್ರ ಬರೋದು ಇದು ವಿಚಾರದಾಗ ದಿನ ಬದಲಾವಣೆ ನಮ್ಮ ಮನ್ ಕೂಡ ಚಿಂತನೆ ನಮ್ಮ ಏತ ಬನ್ಪ ಮೊನ್ನೆ ಯಾರೋ ಕಾರ್ಯಕ್ರಮ ಬಂದಿದ್ದೆ ಕಾರ್ಯಕ್ರಮ ಒಂದು ಜನ ಸ್ಪೀಚ್ ಮಾಡ್ತಾರೆ 3 ಗಂಟೆ ಸ್ಪೀಚ್ ಮಾಡ್ತಾರೆ ಬಿರಾವಳು ಒಂದು ಜ್ಞಾನಕ್ಕೆ ಬಂದಲ್ಲಿ ಆರು ಬದಲು వచ్చి ಆರು ಹೋಗ್ತಾರೆ ಮಾರ ಆರು ಪಂಡಿತರು ಆರು ಪನ್ನ ಪಾತ್ರಕ್ಕೆ ಹೆಂಗೆ ಖುಷಿ ಆಯ್ತು ಖುಷಿ ಹೋಗಿ ಯಾರಿಗೆ ಒರಿಯಾಡ ಆರು ಹೋಗ್ಬೋದು ಆರು ಬ್ಯಾಂಗ್ಳೂರು ಫ್ಲಾಟ್ ಓಪನ್ ಮಾರ ಆರು ಬರ್ಕೊಂಡು ವರ್ಷ ಅರಿಬಂದಿ ಪ್ರೋಗ್ರಾಮ್ ಬಿಟ್ಟು ಆರು ಬರ್ಪೇರು ಸ್ಪೀಚ್ ಬರ್ಪೇರು ಹೋಗ್ಬೇರು ಆತೇವು ನಮ್ಮ ಸಂಸ್ಕೃತಿ ಭಾಷೆ ನುಡುಕುಣವಲ್ಲ ನಮ್ಮ ಸಂಸ್ಕೃತಿ ಭಾಷೆ ನುಡುಕುಣವತ್ತೆ ನಮ್ಮ ಸಂಸ್ಕೃತಿ ನಮ್ಮ ತನನ ವರಿಪಾವನಂಚಿನ ವಿಚಾರ ನುಡುಕುಣವು ಇನಿ ಮೂಢನಂಬಿಕೆದ ಆಧಾರದಲ್ಲಿ ಉಪ್ಪುನಂಚಿನ ತುಳುನಾಡಿನ ಸಂಸ್ಕೃತಿ ವರಿಪಾವನಂಚಿನ ಕೆಲಸ ಏನು ನಂಬಿಕೆ ನಮ್ಮ ಮಿತ್ತುಂಡು ಇನಿ ದಾದ ಬಂಡ ಒಂಜಿ ಕಾಂಡೆ ಬಾಲ ಶಾಲೆಗೆ ಹೋಗುದು 8 ಗಂಟೆಗೆ ಶಾಲೆಗೆ ಹೋಗ್ಬೋದು 4 ಗಂಟೆಗೆ ಶಾಲೆ ಬರ್ಬೋದು ಶಾಲೆಯಲ್ಲಿ ಬರ್ಬೋದು फिर 5 ಗಂಟೆಗೆ ಟ್ಯೂಷನ್ ಹೋಗಿದ್ದ ಯೋಗನ ಇದ್ದು ಶಾಲೆಗೆ ಹೋಗಿದ್ದ ಮರ ಟ್ಯೂಷನ್ ಹೋಗ್ಬೇಕು फिर 7 ಗಂಟೆಗೆ ಎಲ್ಲರೂ ಏನು ಮಾಡಿದೆ ಜಪ್ಕೊಂಡು ಜ್ಞಾನ ಪದ್ಧತಿಗೊಂದು ಖಂಡಿತವಾದ ಜ್ಞಾನ ಪದ್ಧತಿಗೊಂದು ಆಟ ಸಂಸ್ಕೃತಿ ಪಂಡು ತಿಕ್ಕೊಂಡುಂಡ ಖಂಡಿತ ಐತಿ ಸಂಸ್ಕೃತಿ ಪಂಡು ನಾವು ಬರ್ಕೊಂಡು ಬೇರೆ ಸಂಸ್ಕೃತಿ ಪಂಡು ನಾವು ಬರ್ಕೊಂಡು ದಿನ ಬಂಡ ನಮ್ಮ ಇಲ್ಲದ ಅಪ್ಪ ಅಮ್ಮ ಯಾಪ ಸಂಸ್ಕೃತಿ ಪಂಡು ಜೋಕ್ಲೈದು ಕೊರ್ಪೆರ ಅಪ್ಪಗೆ ಮಾತ್ರ ಸಂಸ್ಕೃತಿ ಪಂಡು ಅವರಿಗೆ ನಾವು ಬೇರೆ ಒಲ್ಲ ಅರ್ಥ ದೇಶವರಿಗೆ ಮಾಡೋದು ಸಾಧ್ಯನೇ ಐತಿ ಒಂಜಿ ಜನ ದೇಶದ ಮಿತ್ತು ಕನ ಕಟ್ಟೋದು ಆತೆ ನಮ್ಮ ಪೂರ್ವ ಯಾ ದೇಶವರಿಗೆ
ನಮ್ಮ ಊರು ಒರಿಪಾಗ ಆ ಚಿಂತನೆ ಒರಿಪಾಗ ನಮ್ಮ ಸಂಸ್ಕೃತಿ ಒರಿಪಾಗ ನಮ್ಮ ಊರಿನ ಸಂಸ್ಕೃತಿ ಒರಿಪಾಗ ಎಂಚ ನಮ್ಮ ದೇಶದ ಸಂಸ್ಕೃತಿ ಒರಿಪಾಗ ಒರಿಯೋದು ಖಂಡಿತ ಸಾಧ್ಯ ಇದೆ. ಯಾನು ಓಲು ಉಲ್ಲೆನ ಯಾನು ಓವು ಕ್ಲಬ್ ಉಲ್ಲೆನ ಯಾನು ಓವು ಭಜನಾ ಮಂದಿರ ಉಲ್ಲೆನ ಐತ ಸಂಸ್ಕೃತಿ ಯಾನು ಯಾವ ಒರಿಪಾವೇನ ಊರ ಜರ್ಮನಿಯರು ಊರು ಸೇರ್ದು ಇಡೀ ದೇಶ ಹಾಕೊಂಡು ನಮ್ಮ ಚಿಂತನೆ ಎತ್ಕೊಂಡು ನಮ್ಮ ಊರು ನಮ್ಮ ಭಜನಾ ಮಂದಿರ ನಮ್ಮ ಕ್ಲಬ್ ಆ ಚಿಂತನೆಗೆ ಹೋಗಿ ಆ ಚಿಂತನೆ ನಮ್ಮ ಯಾವ ಜೋಕ್ಲಿಗೆ ಹೋಗ್ಬಾನ ಅಪ್ಪನ ಜೋಕ್ಲು ಉದ್ದಾರಕ್ಕೆ 3 ವರ್ಷದ ಬುದ್ಧಿ 100 ವರ್ಷದವರೆಗೆ ಏನ್ ಮಾಡ್ಬೇಕು ಇಂಚ 3 ವರ್ಷದ 3 ವರ್ಷದ ಬಾಲೆ ಬಾಯಿಗೆ ಇರಬಾರ್ದು ತುಗ ಮಲ್ಲ ವಾಡರ್ಗೆ 3 ವರ್ಷ ಮಟ್ಟ ವಾಡರ್ಗೆ ಆಪ್ನ 3 ವರ್ಷ ಸೆಲೆಕ್ಟ್ ಮಾಡ್ಕೊಂಡಿಯಾರ ಪಂಡ ನಮ್ಮ 21 22 23 ಆದಕ್ಕೂ 18 19 20 ಆದ 20 17 18 19 ಆ 3 ವರ್ಷದ ನಿನ್ನ ಜೀವನದ ಈ ಆಧಾರವಾದ ತೆತ್ತೋಣ ನಿನ್ನ ಭವಿಷ್ಯ ಈ ರೂಪವಾದ ತೆತ್ತೋಣ ಆ 3 ವರ್ಷದ ಬುದ್ಧಿ 3 ವರ್ಷ ಬಿಟ್ಟು ಹೋಗ್ಬಿಡು ಮುಂದೆ ಬಾತಾರ ಆ 3 ವರ್ಷದ ಬುದ್ಧಿ ಅಂತ ಹೋಗ್ಬಿಟ್ಟು ನಮ್ಮ ಕಡೆ ನಮ್ಮ ಹೋಗಿ ಇನಿ ಕಂಡಡು ದಿನ ಆ ಒಂದು ಕೆಲವು ಕಡೆ ಆ ದಿನ ದಾಯ ಬಂದಿಲ್ಲ ನಮ್ಮ ಪೂರ ಸೇರೊಂದು ಆಟಿಡೊಂದು ದಿನ ಬಂದಿಲ್ಲ ದಾಯ ಬಂದಿಲ್ಲ ನಮ್ಮ ಪೂರ ಒಂಜಿ ಬಂದ್ಬಿಡ ಪಾತ್ರ ಬಂದು ಆಟಿಡೊಂಜಿ ಕೂಟ ತುಂಬ ದಾಯ ಬಂದು ನಿಂತ ಬಣ್ಣ ಮಾರಿ ವರ್ಷ ಬಂದು ನಿಂತ ಐದು ಬಿದೆ ಬಾಯ ನಾವು ಆಟಿ ಬಂದು ನಾವು ಇದ್ದರೆ ಅವು ಒಂಜಿ ಬೇದ ವಿಚಾರ ಅಂತ ಇದ್ದದ ಕಾಲಡು ಖಂಡಿತವಾದ ಒಂಜಿ ತಿಂಗಳು ಆಟಿ ಬಂದ ಸಾಧ್ಯ ಆಂಡ ನಮ್ಮ ಪೂರ ಒಂಜಿ ಬಂದ್ಬಿಡ ಭಾವನೆಯನ್ನು ಪೂರಿನೆಗಳು ತೋರೊಂದು ನಮ್ಮ ಪೂರ ಒಂಜಿ ಬಂದ್ಬಿಡ ಭಾವನೆಯನ್ನು ಪೂರಿನೆಗಳು ತೋರೊಂದು ಆ ಭಾವನೆ ಇದು ನಮ್ಮ ಸಂಸ್ಕೃತಿ ಯಾಕೆ ನಮ್ಮ ಫಾಲೋ ಮಾಡ್ಬೋಣ ನಮ್ಮ ಉಪಯೋಗ ಬಂದೊಂದು ದುಂಬು ಪಾಪ ನಾಪಕ ಮಾತ್ರ ಸಂಸ್ಕೃತಿ ಮಾಡ್ಬೋದು ಸಂಪದ ಮೂಲಕ ಜೋಡಿಯನ್ನು ಪ್ರೋತ್ಸಾಹ ಮಾಡ್ಬೋದು. ಜೋಡಿಗೆ ಪ್ರೋತ್ಸಾಹ ಕೊಡ್ಪುಣ ನಿಂತಡೆ ಒಂಜಿ ಬಹುಮಾನ ವಿತರಣೆ ಆವನದು ಒಳ್ಳೆ ಒಂಜಿ ಗೊಬ್ಬುದ ಇನಾಮ ಅಂತ ಅದೇ ಒಂಜಿ ಪ್ರೋತ್ಸಾಹ ಕೊಡ್ಪುಣ ಅಂಚಾತನಿಗೆ ಸೊಲ್ಲಲು ಶ್ರೀಯುತ ಸುರೇಶ್ ಅವರ ಸಂಖ್ಯೆಗೊಂಡು ನನ್ನ ತುಂಬದ ಬಹುಮಾನ ಬರುತ್ತದೆ. ಹಾಜಿರಾ ಹನ್ಸಿಫ, ರಂಶಾ ಮರಿಯಮ್ಮ, ಇಮ್ರಾ, ಧರಿತ್ರಿ, ನಿಕ್ಷಿತಾ, ಸೊಲ್ಲಲು ಶ್ರೀಯುತ ಡಾಕ್ಟರ್ ರವಿ ಗಣೇಶ್ ಬೆಲೆಗೆ ನನ್ನ ತುಂಬದ ಇನಾಮವನ್ನು ಫಾತಿಮಾ ಸಂಬ್ರಾ, ಜಬೀನಾ ತಾಜ್, ಮೊಹಮ್ಮದ್ ರಾಸಿಕ್, ಪ್ರಣೀತ್, ಸೊಲ್ಲಲು ಶ್ರೀಯುತ ಆಶಿಕ್ ಮಾಡೂರು ನನ್ನ ತುಂಬದ ಇನಾಮನು ಶ್ರೀಮತಿ ದಕ್ಷ. ಇಂದು ಒಂಜಿ ಸಂತೋಷದ ಕೂಟನ ಅದು ದೌರ್ಭಾಗ್ಯನ ಅನ್ಪಲ್ಲ. ಆದಿ ತಿಂಗಳು ರೈತನ ಅತ್ಯಂತ ಇಡೀ 16 ತಿಂಗಳದ ಅತ್ಯಂತ ಕಷ್ಟದ ತಿಂಗಳು ಪಂಡ ಆಟಿ ಅವನ ನಮ್ಮ ಇಲ್ಲದಕ್ಕಲು ಪೂರ್ವ ತಯಾರಿ ಆದ ಕನಕ ಅರಿಯ ತಾರಯ ಪೆಲತರಿಯ ಉಪ್ಪಡ ಬಚ್ಚಿಲ ಒವೆನೆ ಮಾತ ಪೂರ್ವ ತಯಾರಿ ಮಾಡ್ತದೆ. ಅಂಚಿನ ವರ್ಷಗೂ ಇಲ್ಲಿ ಬಿದರವನ್ನ ಸಮಯಗೂ ಒವೈತಿಗೆ ಜಿನ್ನಲ ಇಲ್ಲದ ತಜಂಕಾದುಪ್ಪು ನುಗ್ಗೆದ ಸೊಪ್ಪಾದುಪ್ಪು ಅವಿನ ಮಾತ ಕ್ರೋಢೀಕರಣ ಮದ್ದದು ಇಲ್ಲಲ್ಲಿ ಶೋಕಡೆ ಒವ್ವೇ ಅಂಗಡಿದ ಅತ್ತ ನಾಗರಿಕತೆಗೆ ಪೋವಂದೆ ಹೋಟೆಲ್ದ ಕನವಂದೆ ಅಂಗಡಿದ ಒವ್ವೇ ಸಾಮಾನು ಕನವಂದೆ ಕಜಿಪ ನುಪ್ಪ ಹತ್ತಿದ ಚಟ್ನಿಯ ಮತ್ತದು ತಿಂಪನ ಸಮಯವು ಆಟಿ ತಿಂಗಳಾಗಿರ್ತದೆ. ಆಡ ಬತ್ತದ ನಾಗರಿಕತೆ ದುಂಪೋಣ್ ನಾಗರಿಕತೆ ದುಂಪೋಯ್ನಲ್ಕನೆ ನಮ್ಮ ಇಲ್ಲಾಲ್ ಕೃಷಿಗೆ ಪಿರಬೂರಿ ಕೃಷಿ ಮಲ್ಪನ ಪರಿಸ್ಥಿತಿ ಇಜ್ಜಂದೆ ಪೋಣ್ ಆಡ ನೆನಪುಪ್ಪಾಡು ಈ ದೇಶಡು ನಮ್ಮ ಒಂಜಿ ರೈತನ ಅತ್ತನ ಸೈನಿಕನ ಮರತಂಡ ನಮ್ಮ ಒಂಜಿ ದಿನಲ ಈ ದೇಶಡು ಬದುಕೆರೆಂಚಿ ಕುಲ್ಯರೆಂಚಿ ಅವ ನಮ್ಮ ಗಮನೊಪ್ಪಾಡು ಅಂಡಲ ರೈತೆ ಈ ಕೃಷಿಕನ ನೆನಪು ಮಲ್ಪುನ ಒಂಜಿ ಕೂಟಗಾಂಡ ನಮ್ಮ ಇಡೀ ಊರದ ಕುಲ ಗ್ರಾಮದ ಕುಲ ಸೇರಿ ಮಲ್ಪುನ ವಿಶಿಷ್ಟ ಕಾರ್ಯಕ್ರಮವನ್ನು ಮಾತ್ರ ಅಭಿನಂದಿಸ ಒಂದಿಲ್ಲ. ಇದು ಆಡಿದ ಕಾರ್ಯಕ್ರಮ ಓಡೆಮುಟ್ಟ ಎತ್ತಿನ ಮಣ್ಣ ರಾಜ್ಯ ಮಟ್ಟ ಆದವು ರಾಷ್ಟ್ರೀಯ ಮಟ್ಟ ಆದವು ಅಂತಾರಾಷ್ಟ್ರೀಯ ಮಟ್ಟ ಅಂತೆಲ್ಲ ಆಡಿದ ಒಂಜಿ ಕೂಟ ಮತ್ತದೊಳ್ಳೆದು ಏನು ಮೊನ್ನೆ ಹೋದೆ ಅಮೇರಿಕೊಡ್ಲ ಆಡಿದ ಒಂಜಿ ಕೂಟ ಅರಬ್ ದೇಶೋಡ್ಲ ಆಡಿದ ಒಂಜಿ ಕೂಟ ಅಂದುದಾದ ಮೋಜು ಮಸ್ತಿಗೋಸ್ಕರ ಈ ಕೂಟವನ್ನು ಸೇರಿಸೋದು ಅಲ್ಲ ಮೂಲ ಸೇರಿದಾಗ್ಲೇಟ್ ಶೇಕಡ 10% ನಮ್ಮ ಮಾತೆಯನ್ನಾಗೂ ಸೇರಿದ ಮಾತೆಯನ್ನಾಗೂ ಸೇರಿದ ಭಾರಿ ಎಡ್ಡೆ ದಯ ಪಂಡ
ಒಂಜಿ ಇಲ್ಲದ ಒಂಜಿ ಪಣ್ಣು ಕಲ್ತಂಡ ಇಡೀ ಕುಟುಂಬ ಕಲ್ತನ್ಗೆ ಆ ಕುಟುಂಬನ ಒಂಜಿ ಇಡೀ ಕುಟುಂಬನ ಕಲ್ತಂಡ ಇಡೀ ಊರು ಕಲ್ತನ್ಗೆ ಅಂಚ ಏನಾಡಲ ಪೊಂಜನಾಪಲು ನಮ್ಮ ಸೇರಿದಿತ್ತಂಡ ಆ ಇಲ್ಲು ಸರಿಯಾದ ರೀತಿ ದಿಕ್ಕು ನಡ್ಕೊಂಡು ಬಂದ್ಪುನ ಎಂಕಲ ಆಶೆ ಅವು ದುಂಬುದ ಮಕ್ಕಳ ನಡ್ಕೊಂಡ್ ಬೈತದೆ ಅಂಚನೆ ನಮ್ಮ ಒಂಜಿ ನಮ್ಮ ಮಾತೆಲ್ಲ ಜೋಕ್ಲಿನ ಬಗ್ಗೆ ಒಂಚೂರು ನಿಗಾದಿಕ್ಕ 5 ವರ್ಷದ್ದು 14 ವರ್ಷ ಮುಟ್ಟ ಜೋಕ್ಲಿನ ಭಾರಿ ಶಿಸ್ತು ನದಿ ಓಡಿಗೆ ಚಾಣಕ್ಯರ ಒಂಜಿ ಪಾತ್ರ ಬಂತೇರು 1 ವರ್ಷದ್ದು 5 ವರ್ಷ ಮುಟ್ಟ ಜೋಕ್ಲಿನ ಭಾರಿ ಮುದ್ದು ಮಾಡ್ಕೊಡು 5 ವರ್ಷದ್ದು 14 ವರ್ಷ ಮುಟ್ಟ ಜೋಕ್ಲಿನ ಶಿಸ್ತು ಜೋಕುಲ ಬಗ್ಗೆ ನಿಗಾ ಅತ್ಯಂತ ಕಠಿಣ ಕ್ರಮ ಕೈಗೊಳ್ಳೋಡು 14 ವರ್ಷದ್ದು ಜೋಕ್ಲಿನ ಬೊಕ್ಕ ದೋಸ್ತಿನಲ್ಕ ಆಯ್ನ ಫ್ರೆಂಡ್ಸ್ನಲ್ಕ ಟ್ರೀಟ್ಮೆಂಟ್ ಮಾಡ್ಕೊಡು ಒಂದು ಪಂಡಿದ ಚಾಣಕ್ಯ ಒಂಜಿ ನೆಟ್ ಪಂತಿ ಅಂಚನೆ ಜೋಕುಲ ಬಗ್ಗೆ ನಿಗಾದಿಕ ದಯಪಂಡ ನಂಗೆ ಗೊತ್ತು ಜನ ನಮ್ಮ ಜೋಕುಲು ಮೊಬೈಲ್ ಅತ್ತನ ಗಾಂಚನ ಅಂಚನ ದುಶ್ಚಟ ಬಂಡ ನಮ್ಮೆಲ್ಲದ ಪ್ರತಿಯೊಂದು ಆನ್ಮಗೆಲ್ಲ ದಿನೋಲ ಬಾಯಿದ ಅಗ್ಗಿಯೊಂದು ಉಪ್ಪು ನಮ್ಮ ಅಪ್ಪಮ್ಮಗ ಗೊತ್ತುಪ್ಪು ದಾಯಿಗ ತಿನ್ನೋದು ಒಳ್ಳೇದು ಅತ್ಯಂತ ಸುಲಭ 5 ರೂಪಾಯಿಗೆ ತಿಕ್ಕೊಂಡು ಒಂಜಿ ಪ್ಯಾಕೆಟ್ ಜೋಕುಲು ತಿನ್ನೋ ಈತೆಲ್ಲ ಜೋಕುಲು ಪೊಂಜೋಕುಲ ತಿನ್ಪೇರು ಆಂಜೋಕುಲ ತಿನ್ಪೇರು ಅವು ಅತ್ಯಂತ ಮಾರಕ ಬಂಡ ಕ್ಯಾನ್ಸರ್ ಮಾರಕನೇ ಕೆಲವರಿಗೆ ಎಂಟ ಮಲ್ಪೇರು ನೆಟ್ ಕೆಮಿಕಲ್ ಇಜ್ಜಿ ಇಂದು ಬಜ್ಜೆ ದಾಪೂಲು ಓವೇ ಬಜ್ಜೆ ಅದುಪ್ಪಡು ಓವೇ ನೋಡ ಮಾತ ಮಾರಕ ಅಂಚನೆ ಗಾಂಜಾ ನಮ್ಮ ಊರುಡ್ಲ ಉಂಡು ನಮ್ಮ ಏರಿಯಡ್ಲ ಉಂಡು ಪದವುಡ್ಲ ಉಂಡು ಕಿನ್ನೆಡ್ಲ ಉಂಡು ಐತ ಬಗ್ಗೆ ನಮ್ಮ ಅಪ್ಪೆಮ್ಮೆ ಏನು ಒಂಚೂರು ಮಲ್ಲೆಯನ್ನ ಜೋಕ್ಲೇನು 10 ವರ್ಷದ 12 ವರ್ಷದ 18 ವರ್ಷದ ಆ ಜೋಕ್ಲು ಒಂಚೂರು ಗಮನ ಕೊರ್ಲೆ ದಯಪಂಡ ಈ ನಮ್ಮ ಈ ಉಪ್ಪುಣಿ ರಡ್ಡು ಜೋಕ್ಲು ನಮ್ಮ ಜೋಕ್ಲಿಗೆ ಆಸ್ತಿ ಮಾಲ್ಪನ ಕೊಡ್ಚಿ ನಮ್ಮ ಜೋಕ್ಲಿಗೆ ಆಸ್ತಿ ಮಾಲ್ತದ್ದು ಗುಲೆಪಾಗ ದಯಮಾಂತದ ನಿಖಲ ಏನು ಪಣದೊಲ್ಲೆ ಆಡಿದ ಕಾರ್ಯಕ್ರಮದ ಬಗ್ಗೆ ಡಾಕ್ಟರ್ ರವಿ ಗಣೇಶ್ ಪಂಡೇರೆ ಆಶಿಕ್ ಮಾಡೂರು ಪಂಡೇರೆ ನಮ್ಮ ಶಾರದಾ ಕಲಾ ಪಂಡೇರು ನಮ್ಮ ಮಾತೆಲ್ಲ ಒಟ್ಟಿಗೆ ಅದು ಅತ್ಯಂತ ಇಂದು ಭಾರಿ ಸಂತೋಷ ಅಂದ್ರೆ ಮಾತ ಜಾತಿ ಧರ್ಮದ ಸೇರಿದ ನಮ್ಮ ಆಡಿದ ಕಾರ್ಯಕ್ರಮ ಮದ್ದ ಮಾತ್ರೆಗಳ ಎಡ್ಡೆವಡು ಮಾತೆಲ್ಲ ಎಡ್ಡೆ ಕಾರ್ಯಕ್ರಮವು ದೀಪ ಮಂತ್ರದ ಚಾಲನೆ ಕೊರನಂಚಿನ ಶ್ರೀಯುತ ಡಾಕ್ಟರ್ ರವಿ ಗಣೇಶ್ ಅಧೀಕ್ಷಕರು ಶಾರದಾ ಆಯುರ್ವೇದ ಆಸ್ಪತ್ರೆ ನೆರೆಗಳ ಉಡಲ್ದಿಂಜಿ ಸೊಲ್ಲು ಲೇಸಿದ ಪೊರ್ಲುದ ಪಿರವು ಪ್ರತಿದಿನದ ಆಚರಣೆ ತೆರಿಪಾಯಿನಂಚಿನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಉಳ್ಳಾಲ ತಾಲೂಕು ಪ್ರಚಾರ ಪ್ರಮುಖ ಆಯ್ನ ಶ್ರೀಯುತ ಆಶಿಕ್ ಮಾಡೂರ್ ಇರೆಗಳ ಉಡಲ್ದಿಂಜಿ ಸೊಲ್ಮೆಲು ಅಂಚನೆ ಅಂಗನವಾಡಿ ಜೋಗ್ಲಿಗೆ ಆಕರ್ಷಕ ಬಹುಮಾನ ಕೊರಿನಂಚಿನ ಸುಜಾತ ಕೊಂಡಾನ ಯುವ ಉದ್ಯಮಿ ಬೆಂಗಳೂರು ಮೆರೆಗ್ಲಾ ಸೊಲ್ಮೆಲು ಈ ಲೇಸಿಗೆ ಧ್ವನಿ
तैया नाचे मगन में जो भूले गगन तैया 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 दिना दिना दिनक दिनक था ओ नैले नलिपू नैले नलिपू ओ नैले ओ नैले नलिपू नैले नलिपू ओ नैले रेंके बिचाद अटना कटद नलिपू ओ नैले रेंके बिचाद अटना कटद नलिपू ओ नैले ಬಣ್ಣೋದ ನೈಲೆ ಸಿರಿ ಬಂಗಾರದ ಪುಲ್ಲು ನೈಲೆ ಬಣ್ಣೋದ ನೈಲೆ ಸಿರಿ ಬಂಗಾರದ ಪುಲ್ಲು ನೈಲೆ ನಲಿಪು ಹೂ ನೈಲೆ ಸಿರಿ ಸಿಂಗಾರದ ಹೂ ನೈಲೆ
ತುಳುವ ನಾಡದ ಸಿರಿ ಚಾವಡಿಡು ಒಲಿ ಮಡಲ
ಕುಣಿದಾಡೋ ಕೃಷ್ಣ ಕುಣಿದಾಡೋ ಕುಣಿದಾಡೋ ಕೃಷ್ಣ ಕುಣಿದಾಡೋ ಹನಿಯನು ಮೆಟ್ಟಿ ಬಾಲವ ಪಿಡಿದು ಹನಿಯನು ಮೆಟ್ಟಿ ಬಾಲವ ಪಿಡಿದು ಹನಿಯನು ಮೆಟ್ಟಿ ಬಾಲವ ಪಿಡಿದು ಕುಣಿದಾಡುವ ಪಾದದಿ ಒಮ್ಮೆ ಕುಣಿದಾಡೋ ಕೃಷ್ಣ ಕುಣಿದಾಡೋ ಕುಣಿದಾಡೋ ಕೃಷ್ಣ ಕುಣಿದಾಡೋ ಮುಂಗುರುಳುಂಗುರ ಜಡೆಗಳು ಅರಳೆಲೆ ಮುಂಗೊಳಲಲಿ ರಾಗಂಗಳ ನುಡಿಸಿ ಮುಂಗುರುಳುಂಗುರ ಜಡೆಗಳು ಅರಳೆಲೆ ಪೊಂಗೊಳಲಲಿ ರಾಗಂಗಳ ನುಡಿಸಿ ವಿಭಂಗಿಯಲ್ಲಿ ನಿಂದು ಧಿಗಿ ಧಿಗಿ ತಾಂಗಿನ ತಿಭಂಗಿಯಲ್ಲಿ ನಿಂದು ಧಿಗಿ ಧಿಗಿ ತಾಂಗಿನ ತಿಭಂಗಿಯಲ್ಲಿ ನಿಂದು ಧಿಗಿ ಧಿಗಿ ತಾಂಗಿನ ತಿಭಂಗಿಯಲ್ಲಿ ನಿಂದು ಧಿಗಿ ಧಿಗಿ ತಾಂಗಿನ ತಾಂಗಿನ ತಕ್ಕ ತಕ ಧಿವಿ ಎಂದು ಕುಣಿದಾಡೋ ಕೃಷ್ಣ ಕುಣಿದಾಡೋ ಕುಣಿದಾಡೋ ಕೃಷ್ಣ ಕುಣಿದಾಡೋ ಲೆತ್ತನ ಈಯನ ಲೆತ್ತಿನಿ ಇಚ್ಚಿಂದಲ್ಲೇ ಕೂಲಗೆ ಬಚ್ಚಿರ ತಿನ್ನೆರ ಪೋಡು ಸುಣ್ಣ ಪಪ್ಪನ ಪಲ್ಲಗ ಮೈಪೂರ ಮರ್ಲಾಂಡ್ ಚೆಂಡಿನ ಕೊರ್ದು ಬಿಡು ಅವಸರ ಉಂಟಾದ ಐಕಾದೆ ಕಾಪುವೆ ಇಷ್ಟೇನೆ ಬಂದು ಬಿಡು ತಪ್ಪಾಂಡ ಸುನ್ನೋನೆ ಬೋಡೆಂದು ಏಪೋನೆ ಬರೋಡು ಇಷ್ಟೇನೆ ತೆರಿಪಾನ ಅಯ್ಯೋ ಬಚ್ಚಿಕೊಂಡೆ ಆತು ಬರ್ತು ಆ ಒಂದೆಲ್ಕು ಆಪಿನ ಪೋಪಿನ ಪಾತೆರ ಪಲ್ಲ ಆಸೆನು ಪುಟ್ಟವಳ ಎನ್ನಡೆ ಭಾಷೆನು ಮೀರಿದು ಗುಡಿಯ ಗುರುಪಾದ ಬಂದು ಗುಡ್ಲ
ಸಹಚರ ಶತ್ರುಡು ಕೊಲ್ಲುವುದ ನಿನ್ನ ಪಾಚರ ಖುಷಿ ಕೊರುಂಡು పెట్టి కమిన పొద్దు నిన్ననే కొన్న అల్ల కోస కన్న ఒర పనువన అన్న మిన కన్నెడు తూపాలి గిరగిర మండెల తిరగవలు Laila, Ibal de Tanzaila, Deepata Tula, Ina Poppada Palla, Ponnu Joru Lalu, Nalidu Battadu Kirwalu. Tinnundene Guttureka. तेरे जागे जी नन बोला स्टॉपे जी पट्टन सीरे कुंडली नाले पट्टन राजे ने
ದ ಬಸ್ ಮೋಕೆಡ್ ರಶ್ ಒಂಥರ ಜಾಗೈಜಿ ನನವಲ್ಲ ಸ್ಟಾಪೇಜಿ ಲಿಂಗುನ ಮುಳ್ಳಿನ ಮರಿಗೆದ ಗೌಜಿಯ ಗಂಗುನ ಚಿಲ್ಲಿದ ಅಡಿಗೆದ ವಣಸಿಯ ಲಿಂಗುನ ಮುಳ್ಳಿನ ಮರಿಗೆದ ಗೌಜಿಯ ಗಂಗುನ ಚಿಲ್ಲಿದ ಅಡಿಗೆದ ವಣಸಿಯ ರಂಗಾಣ ಮನಸಿಯ ಕೂಲಿ ಮುಟ್ಟು ತೆಲ್ಪಿಯ ಮಾತೆರೆಲ್ಲ ಎದುಕೊಂಡು ಮಣ್ಣೇದು ತಲ್ಪಿಯ ಮಣಿಮಾಲ ಮದಮಯನ ಗೋಡನ್ನು ಸೈತಿಯ ಮದುವೆಗೆ ರಡಿಯಾಡಿದೆ ಮೇರೆಗೆ ನಮ್ಮ ಮಂದಿರದ ಅಧ್ಯಕ್ಷರಾಯ ನೆಂಚಿನ ನವೀನ ಆಳು ಎಂಬರು ವೇದಿಕೆಗೆ ಬರ್ತದ್ದು ಸ್ಮರಣಿಕೆ ತೇಜಸ್ವಿನಿ